गोपिका प्रियं गोविन्दं गोपिकाप्रियं वन्दे नवमेघश्यामा ಮಾತಾಜಿ ಸರಿಯಾಗಿ ಹೇಳ್ಕೊಡಿ. ಮಾತಾಜಿ ಸರಿಯಾಗಿ ಹೇಳ್ಕೊಡಿ. ವಿಭುಜ ಮುರಳೀಧರಂ पीताम्बरधरं वन्दे शारदां पुरुषोत्तमाम् ಇನ್ನೊಬ್ರು ಹಾಡಿ. ಗೋವರ್ಧನಧರಂ ವಂದೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ गोपालं गोपरूपिणं गोकुलोत्सवमे ईशानं गोकुलोत्सवमे गोविन्दं गोपिकाप्रियं गोविन्दं गोपिकाप्रियं वन्दे नवघनश्यामा त्रिभुजं मुरलीधरं पीताम्बरधरं देवं सराधां पुरुषोत्तमं ಓಕೆ, ಇನ್ನೊಬ್ರು ಯಾರಾದ್ರೂ ಹೇಳಿ, ನಾವು ರಿಪೀಟ್ ಮಾಡ್ತೀವಿ. ವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ गोपालं गोपरूपिणां गोकुलोत्सवमे ईशानां गोविन्दं गोपिकाप्रियं गोविन्दं गोपिकाप्रियं वन्दे नवघनश्यामा त्रिभुजं मुरलीधरं पीताम्बरधरं देवं ಗಿಂಜಲ್ ಅಂತ शारदां पुरुषोत्तमं ವಾರ್ತ ಓದ್ತೀವಿ. ಅದು ಎರಡೆರಡು ಜನ ಒಟ್ಟಿಗೆ ಓದಾಗಬೇಕು. ಹೋಯ್ತು ನಾನು. ಮಾತಾಜಿ ಅಯ್ಯಪ್ಪ ಮಾತಾಜಿ ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ಠಾಸ್ ಪ್ರಭುಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ
सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने नामस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 राम 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 हरे हरे जय जय श्री चैतन्य जय नित्यानंद जय अद्वैत चंद्र जय गौर भक्त वृंद ಎಲ್ಲರೂ ಹೇಳಿ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಅದ್ವೈತ ಅದ್ವೈತ ಚಂದ್ರ ಚಂದ್ರ ಜಯ ಜಯ ಗೌರ ಗೌರ ಭಕ್ತ ಭಕ್ತ ವೃಂದ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೆರ ದಾಸ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ತಾಂದ್ರ ದಾಸೆರ ದಾಸ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೆರ ದಾಸ ಚೈತನ್ಯ ರಥ ಸಮಯಿ ಚೈತನ್ಯ ದಾಸ ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೆರ ದಾಸ ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೆರ ದಾಸ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾಂದ್ರ ದಾಸೆರ ದಾಸ ಹರೇ ಕೃಷ್ಣ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವಿವಾಗ ಚೈತನ್ಯ ಚರಿತಾಮೃತ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 7 ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವ್ ಇಲ್ಲಿ ತನಕ 6 ಅಧ್ಯಾಯಗಳನ್ನ ನಾವು ಓದಿದೀವಿ. ಈ 6 ಅಧ್ಯಾಯಗಳಲ್ಲಿ ನಾವು ಏನನ್ನ ತಿಳ್ಕೊಂಡಿದೀವಿ? ಚೈತನ್ಯ ತತ್ವವನ್ನ ತಿಳ್ಕೊಂಡಿದೀವಿ, ನಿತ್ಯಾನಂದ ತತ್ವವನ್ನ ತಿಳ್ಕೊಂಡಿದೀವಿ, ಅದ್ವೈತ ತತ್ವವನ್ನ ನಾವು ತಿಳ್ಕೊಂಡಿದೀವಿ. ಈಗ ಪಂಚತತ್ವವನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ. ಇದು ಇಲ್ಲಿ ಏನೆಲ್ಲ ಈ ಒಂದು ಆದಿಲೀಲಾ ಸಂಪುಟ 1ರಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಹ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಕೇವಲ 14 ಶ್ಲೋಕಗಳಲ್ಲಿ ಅವರು ಮಂಗಳಾಚರಣ ಅಂದ್ರೆ ಆಧ್ಯಾತ್ಮಿಕ ಗುರುಗಳು ಅಂತ ಮೊದಲನೇ ಅಧ್ಯಾಯ ಏನಿದೆಯೋ ಅದರಲ್ಲಿ ಬರುವಂತಹ ಮೊದಲ 14 ಶ್ಲೋಕಗಳಲ್ಲಿ ಇದನ್ನ ಅವರು ಹೇಳಿದ್ದಾರೆ. ಅವರು ನಾವು ಮೊದಲನೇ ಅಧ್ಯಾಯ ಆಧ್ಯಾತ್ಮಿಕ ಗುರುಗಳು ಅದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 2ನೇ ಅಧ್ಯಾಯ ನಾವು ಇವಾಗ ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಅರ್ಥ ಮಾಡಿಸಿದ್ರು. ಅವರು ಬರೇ ಕೃಷ್ಣನ ಬಗ್ಗೆನೇ ಹೇಳಿದ್ರು. ಆ ಅಧ್ಯಾಯದ ಪೂರ್ತಿ ಇಡೀ ಅಧ್ಯಾಯದಲ್ಲಿ ಕೃಷ್ಣ ಯಾರು, ಅವ್ರು ಏನ್ ಮಾಡ್ತಾರೆ, ಅವ್ರು ಹೇಗೆ, ಅದೆಲ್ಲ ಅವ್ರದೇ ಗುಣಗಾನ ಮಾಡಿದ್ರು. ಕೊನೆಗೆ ಅವ್ರು ಏನ್ ಹೇಳಿದ್ರು, ಆ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ,
ಅದೇ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡಿಸಿದ್ರು. ಅದಾದ್ಮೇಲೆ ಹೌದು, ಹಾಗಾದ್ರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಆದ್ರೆ ಅವ್ರು ಯಾಕೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ, ಅದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು ಮತ್ತು ಆವಿರ್ಭಾವಕ್ಕೆ ರಹಸ್ಯತಮ ಕಾರಣಗಳು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ 2 ಅಧ್ಯಾಯಗಳಲ್ಲಿ ಅವರು ವರ್ಣಿಸಿದ್ರು. ಅಂದ್ರೆ ಕೊನೆಯದಾಗಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ 6 ಶ್ಲೋಕಗಳು ಏನಿದೆಯೋ ಅದನ್ನ ಈ ಒಂದು 4 ಅಧ್ಯಾಯಗಳಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ನಮ್ಗೆ ಹೇಳ್ತಾರೆ. ಅದಾದ್ಮೇಲೆ ಅಧ್ಯಾಯ 5ರಲ್ಲಿ ನಾವು ಪ್ರಭು ನಿತ್ಯಾನಂದ ಬಲರಾಮರ ಅತಿಶಯ ಕೀರ್ತಿಯನ್ನ ನಾವು ತಿಳ್ಕೊಂಡ್ವಿ, ಅಂದ್ರೆ ನಿತ್ಯಾನಂದ ತತ್ವವನ್ನು ನಾವು ತಿಳ್ಕೊಂಡ್ವಿ. ಅಧ್ಯಾಯ 6ರಲ್ಲಿ ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ. ಸೊ ಕೊನೆಯದಾಗಿ ಇವಾಗ ನಾವು ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ತತ್ವವನ್ನ 6 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿತ್ಯಾನಂದ ತತ್ವವನ್ನ ಅವರು 5 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ಅದ್ವೈತ ತತ್ವವನ್ನ 2 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ಪಂಚತತ್ವವನ್ನ ಒಂದೇ ಒಂದು ಶ್ಲೋಕದಲ್ಲಿ ಅವರು ವರ್ಣಿಸಿದ್ದಾರೆ. ಸೊ ಈಗ ನಮ್ಗೆ ಅದನ್ನ ಪೂರ್ತಿಯಾಗಿ ನಮ್ಗೆ ಇಲ್ಲಿ ಅದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಒಂದೇ ಒಂದು ಶ್ಲೋಕದಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದಾರೋ ಅದನ್ನ ಇಲ್ಲಿ ಈ ಅಧ್ಯಾಯದಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸೊ ನಾವು ನಿನ್ನೆ ದಿವಸ 1ನೇ ಶ್ಲೋಕನ ನಾವು ತಿಳ್ಕೊಂಡ್ವಿ. ಸೊ ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವನ್ನ ಕಳ್ಕೊಂಡವನಿಗೆ ಅವನ ಗುರಿ ಏನು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು, ಅಂದ್ರೆ ಅವರ ಆಶ್ರಯ ಬೇರೆ ಯಾರು ಅಲ್ಲ, ಚೈತನ್ಯ ಮಹಾಪ್ರಭುಗಳು ಅಂತ ಅಲ್ವಾ. ಸೊ ಇವಾಗ್ಲೂ ಸಹ ನಾವು ದೀಕ್ಷೆ ತಗೊಳ್ಳಿಕ್ಕೆ ಮುಂಚೆ ಆಶ್ರಯ ಆಗಿದ್ಯಾ ಅಂತ ಕೇಳ್ತಾರೆ ಅಲ್ವಾ. ಅಂದ್ರೆ ಏನ್ ಅರ್ಥ? ಹರೇ ಕೃಷ್ಣ. ಅಂದ್ರೆ ಏನರ್ಥ? ಪಾದಾಶ್ರಯ ತಗೊಂಡ್ರ ಅಂತ ಕೇಳ್ತಾರೆ ಅಲ್ವಾ. ಪಾದಾಶ್ರಯ ತಗೊಳ್ಳಿಲ್ಲ ಅಂದ್ರೆ ನಾವು ದೀಕ್ಷೆ ತಗೊಳ್ಳಿಕ್ಕೆ ಅರ್ಹತೆಯನ್ನ ಪಡೆಯೋದಿಲ್ಲ ಅಲ್ವಾ. ಯಾಕೆ? ನಾನು ನೆನ್ನೆ ತಿಳ್ಕೊಂಡಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ ಪ್ರಭುಪಾದರಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಹೇಳಿರೋ ಪ್ರಕಾರ ಮತ್ತೆ ನಾವು ಚರ್ಚೆ ಮಾಡಿರೋ ಪ್ರಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವ್ ಯಾರಾದ್ರೂ ಕೇಳ್ಬೇಕು. ಇನ್ನೊಂದ್ಸಲ ಹೇಳಿ ಮಾತಾಜಿ, ಅರ್ಥ ಆಗಿರಲ್ಲ ಪ್ರಶ್ನೆ. ಮಾತಾಜಿ ದೀಕ್ಷೆ ತಗೊಳ್ಳಿಕ್ಕಿನ ಮುಂಚೆ ಸೊ ಇಲ್ಲಿ ಗುರು ಪಾದಾಶ್ರಯ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಾದಾಶ್ರಯ ಆಗಿದ್ಯಾ ಅಂತ ಕೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಯಾಕೆ ದೀಕ್ಷೆಗಿನ ಮುಂಚೆ ಪಾದಾಶ್ರಯ ಆಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಆಚರಿಸ್ತಾ ಇದ್ದಾರೋ ಇಲ್ಲೋ ಅಂತ ತಿಳ್ಕೊಳಕ್ಕೆ ಮಾತಾಜಿ. ಗುರುವಿನ ಇದು ನಮ್ಗೆ ಇದು ಬೇಕು. ನಾವು ನೆನ್ನೆ ಏನ್ ಡಿಸ್ಕಸ್ ಮಾಡಿದ್ವಿ? ಆಶ್ರಯ ಅಂತಂದ್ರೆ ಮೊದಲ ಚಿಹ್ನೆ ಏನು? ಸೊ ಮೊದಲ ಸೈನ್, ಈ ವ್ಯಕ್ತಿ ಆಶ್ರಯ ಪಡಿತಾ ಇದ್ದಾನೆ ಅನ್ನೋದಕ್ಕೆ ಮೊದಲ ಆ ಒಂದು ಚಿಹ್ನೆ ಏನು? ಸೈನ್ ಏನು? ಶ್ರವಣ ಮಾತಾಜಿ. ಶ್ರವಣ ಅಲ್ವಾ. ನೀವು ಅಲ್ಲಿ ದೀಕ್ಷೆ ತಗೋಬೇಕಂದ್ರೆ ಮೊದ್ಲು ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳ್ಬೇಕು ತಾನೆ. ಕೇಳಲಿಕ್ಕೆ ತಯಾರಿಲ್ಲ ಅಂದ್ರೆ ನಾವು ದೀಕ್ಷೆ ತಗೊಳೋದು ಹೇಗೆ ಅಲ್ವಾ. ಸೊ ಇವಾಗ ನಾವು ಗುರುವಿನ ಪಾದಾಶ್ರಯ ತಗೊಳೋದಂದ್ರೆ ಏನರ್ಥ? ಗುರುಗಳು ಹೇಳೋದನ್ನ ಕೇಳಿಸ್ಕೊತಾ ಇದೀವಿ ಈಗ ಅಲ್ವಾ. ಸೊ ಕೇಳಿಸ್ಕೊಂಡ್ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ? ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಾ ಅಥವಾ ಇಲ್ವಾ ಅಂತ ಯೋಚನೆ ಮಾಡಿದ್ರೆ, ನಾವ್ ಅಳವಡಿಸ್ಕೊತೀವಿ ಅಂತಂದ್ರೆ ಏನಾಗತ್ತೆ? ಆಯ್ತು, ಹಾಗಾದ್ರೆ ನಿನಗೆ ದೀಕ್ಷೆ ತಗೊಳ್ಳಿಕ್ಕೆ ಅರ್ಹನಾಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇನಿಶಿಯೇಷನ್ ಅಂದ್ರೆ ಏನರ್ಥ? ಅಂದ್ರೆ ಅವಾಗಿಂದ ಅವರು ಈ ಭಕ್ತಿ ಜೀವನವನ್ನ ಅವರು ಶುರು ಮಾಡ್ತಾರೆ ಅಲ್ವಾ. ಆದ್ರೆ ನಾವು ನಮ್ಮ ಫೀಲಿಂಗ್ ಏನು ಅಂದ್ರೆ ದೀಕ್ಷೆ ತಗೊಂಡ್ಬಿಟ್ರೆ ಅದೇನೋ ಕೊನೆ ಘಟ್ಟ ತರ ನಾವು ಅನ್ಕೊಂಡಿದೀವಿ ಅಲ್ವಾ. ಸೊ ಜಸ್ಟ್ ನಾವು ಆ ಗುರುಗಳ ಮಾತನ್ನ ನಾವು ಪಾಲಿಸ್ಲಿಕ್ಕೆ ರೆಡಿ ಆಗಿದ್ದೀವಿ. ಸೊ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋತೀವಿ ಇನ್ ಮುಂದೆ ಅನ್ನೋದಕ್ಕೆ ನಾವು ದೀಕ್ಷೆನ ತಗೋತೀವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಯಾರು ಎಲ್ಲವನ್ನ ಕಳ್ಕೊಂಡಿರ್ತಾರೆ, ಜಗತ್ತಿನಲ್ಲಿ ಸಮಸ್ತವನ್ನ ಕಳ್ಕೊಂಡವ್ರಿಗೆ ಸೊ ಅವರ ಜೀವನದಲ್ಲಿ ಅಂತಿಮ ಗುರಿ ಯಾರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿರುವವರಿಗೆ ಅವರೇ ಏಕಮೇವ ಅರ್ಥ ಅಲ್ವಾ. ನಮ್ಗೆ ಏನನ್ನ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು? ಯಾರು ಕೊಡ್ದಲೇ ಇರೋದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ರು ಅಲ್ವಾ. ಸೊ ಇವಾಗ ನಾವ್ ಯಾವ್ದೇ ಒಂದು ಅವತಾರವನ್ನ ನೋಡ್ಲಿ, ಆ ಅವತಾರದಲ್ಲಿ ಕೊಡ್ದಲೇ ಇರೋದನ್ನ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಎಲ್ಲರಿಗೂ ಕೊಡ್ತಾರೆ, ಸಾಮಾನ್ಯ ಜನರಿಗೂ ಸಹ ಕೊಡ್ತಾರೆ. ಸೊ ಯಾವುದೇ ಒಂದು ಭೇದ ಅಂತರ ಇಲ್ದಲೆ ಅವರು ಕೊಡ್ತಾರೆ. ಏನನ್ನ ಕೊಡ್ತಾರೆ ಚೈತನ್ಯ ಮಹಾಪ್ರಭುಗಳು? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ, ಹರಿ ಬೋಲ್ ಅಲ್ವಾ. ಕೃಷ್ಣ ಪ್ರೇಮವನ್ನ ಅವರು ನಮಗೆ ಕೊಡ್ತಾರೆ ಅಲ್ವಾ. ಸೊ ನಾವು ಮಕ್ಕಳಿಗೆ ಯಾವಾಗ್ಲೂ ಕ್ಲಾಸಸ್ ತಗೊಂಡಾಗ ನಾವು ಯಾವಾಗ್ಲೂ ಇದನ್ನ ಹೇಳ್ತೀವಲ್ವಾ,
Krishna's love is so wonderful. Krishna's love is so wonderful. ಅಲ್ವಾ? ಅದೆಷ್ಟು ಆಳ ಇದೆ, ಅದರ ಅಗಲ ಎಷ್ಟಿದೆ, ಅದರ ಉದ್ದ ಎತ್ತರ ಏನನ್ನು ನಾವು ಅಳಿಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟು ಅಗಾಧವಾಗಿದೆ ಕೃಷ್ಣ ಪ್ರೇಮ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅರ್ಥ ಮಾಡಿಸ್ತೀವಿ ಅಲ್ವಾ? ನೋಡಿ, ನಮ್ಗೆ ಅದರ ಆ ಒಂದು ಆಳ ಅಗಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ, ಅಷ್ಟು ಅಗಾಧವಾಗಿದೆ ಕೃಷ್ಣ ಪ್ರೇಮ. ನೋಡಿ, ಅದನ್ನ ಪಡೆಯೋದೇ ನಮ್ಮ ಜೀವನದ ಗುರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಅರ್ಥ ಮಾಡಿಸಿದ್ರು. ಸೊ ಶ್ಲೋಕ 2. ಜಯ ಜಯ ಮಹಾಪ್ರಭು ಶ್ರೀ ಕೃಷ್ಣ ಚೈತನ್ಯ ತನ್ಹರ ಚರಣಾಶ್ರಿತ ಸೇಯಿ ಬಡ ಧನ್ಯ. ಹರೇ ಕೃಷ್ಣ. ಮತ್ತೆ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯ ಜಯ ಪ್ರಭು ಶ್ರೀ ಕೃಷ್ಣ ಚೈತನ್ಯ ತಾಂಜಹಾರ ಚರಣಾಶ್ರಿತ ಸೇಹಿ ಬಡ ಧನ್ಯ. ಅನುವಾದ ಗೊತ್ತಾ? ಏನೋ ಮಧ್ಯೆ ಬಂತು, ಈಗ ಹೋಯ್ತು ಮತ್ತೆ ಅನುವಾದ. ಅರ್ಥ ಓದ್ಬೇಕಾ ಮಾತಾಜಿ? ಜಯ ಸರ್ವ ಜಯವಾಗಲಿ, ಜಯ ಸರ್ವ ಜಯವಾಗಲಿ ಮಹಾಪ್ರಭು ಪರಮ ಪ್ರಭುವಿಗೆ. ಶ್ರೀ ಕೃಷ್ಣ ಚೈತನ್ಯ ತಾಂಜಹಾರ ಅವರ ಚರಣ ಆಶ್ರಿತ ಅವರ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದವನು ಸೇಹಿ ಅವನು ಬಡ ಸರಳ ಧನ್ಯ ಧನ್ಯ. ಅನುವಾದ ಶ್ರೀ ಪ್ರಭುಪಾದ ಕಿ ಜೈ. ಪರಮಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸರ್ವ ಜಯವಾಗಲಿ, ಅವರ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದವನು ಅತ್ಯಂತ ಧನ್ಯ. ಭಾವಾರ್ಥ: ಪ್ರಭು ಅಂದರೆ ಒಡೆಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಒಡೆಯರಿಗೆ ಪರಮ ಪ್ರಭುಗಳು, ಆದ್ದರಿಂದ ಅವರನ್ನು ಮಹಾಪ್ರಭು ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಯಾರು ಪಡೆಯುತ್ತಾರೋ ಅವರು ಅತ್ಯಂತ ಧನ್ಯರು, ಏಕೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಪೆಯಿಂದಾಗಿ ಅವನು ಪ್ರಭುವಿನ ಪ್ರೇಮ ಸೇವೆಯ ನೆಲೆಗೆ ಪಾದೋನ್ನತಿಯನ್ನು ಪಡೆಯಲು ಸಮರ್ಥನಾಗುತ್ತಾನೆ. ಪ್ರಭುವಿನ ಪ್ರೇಮ ಸೇವೆಯು ಮೋಕ್ಷಕ್ಕೆ ಅತೀತವಾದದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ ಅಂತ ಹೇಳ್ತಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪರಮ ಪ್ರಭು ಅಂತ ಹೇಳ್ತಿದ್ದಾರೆ. ಸೊ ಪರಮ ಪ್ರಭು ಅಂದ್ರೆ ಅವ್ರನ್ನ ಮೀರಿರೋರು ಇನ್ ಯಾರು ಇಲ್ಲ ಅಂತ, ಪರಮ ಅಲ್ಟಿಮೇಟ್ ಅಲ್ವಾ? ಸೊ ಎಲ್ಲರ ಪ್ರಭು ಚೈತನ್ಯ ಮಹಾಪ್ರಭು. ಸೊ ಅದಕ್ಕೋಸ್ಕರ ಅವ್ರಿಗೆ ಪರಮ ಪ್ರಭು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದ ಜಯಕಾರ, ನಮ್ಗೆ ಎಷ್ಟೊಂಥರ ಜಯಕಾರ ಹಾಕ್ತಿವಲ್ಲ, ಎಲ್ಲಾ ರೀತಿಯಿಂದ ಸರ್ವ ಜಯವಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅವರ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದವನು ಅತ್ಯಂತ ಧನ್ಯ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಿದ್ದಾರೆ. ನೋಡಿ, ಇವಾಗ ನಾವು ಸಹ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆದ್ರೆ ಅಲ್ವಾ, ನಮ್ಮಷ್ಟು ಅಂದ್ರೆ ಪುಣ್ಯವಂತರು, ಫಾರ್ಚುನೇಟ್ ಯಾರು ಇಲ್ಲ ಅಲ್ವಾ, ನಾವು ಧನ್ಯರಾಗೋಗ್ಬಿಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನೋಡಿ, ನಾವೇನಾದ್ರೂ ಈಗ ಮಾಯಾವಾದಿನೋ ಅಥವಾ ನಿರಾಕಾರವಾದಿಗಳ ಸಂಪರ್ಕಕ್ಕೆ ಬಂದಿದ್ರೆ ಏನಾಗ್ತಾ ಇತ್ತು, ನಾವು ಅವರ ಆಶ್ರಯವನ್ನ ಪಡ್ಕೋತಾ ಇದ್ವಿ. ಆಗ ನಾವು ಅಕಸ್ಮಾತ್ ಅವ್ರು ಹೇಳಿರೋ ತರನೇ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಮುಂದುವರೆದಿದ್ರೆ ನಾವು ಪರಮಗತಿ ಅಂದ್ರೆ ನಮ್ಗೆ ಏನ್ ಸಿಗ್ತಾ ಇತ್ತು, ಅವರ ಪ್ರಕಾರ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು ಆಗಿದ್ರೆ ಬ್ರಹ್ಮಜ್ಯೋತಿ ಬ್ರಹ್ಮಜ್ಯೋತಿಗೆ ಮ್ಯಾಕ್ಸಿಮಮ್ ನಾವು ಬ್ರಹ್ಮಜ್ಯೋತಿಗೆ ಹೋಗ್ತಾ ಇದ್ವಿ ಅಲ್ವಾ. ಆದ್ರೆ ಅದೇನೆ ಕೊನೆನಾ ಈ ಒಂದು ಪರಮ ಸತ್ಯನ ಸಾಕ್ಷಾತ್ಕಾರದಲ್ಲಿ ಮುಂದೆ ಇದೆ ಅಲ್ವಾ. ನೋಡಿ, ನಾವ್ ಇವಾಗ ಪರಿಪೂರ್ಣವಾದದನ್ನ ನಾವು ಪಡ್ಕೋತಾ ಇದೀವಿ ಅಲ್ವಾ. ಇವಾಗ ಯಾರಾದ್ರೂ ಒಬ್ರು ಎಷ್ಟು ತನಕ ಓದ್ಬೋದು ಅಂತ ನಾವು ಕೇಳಿದ್ರೆ ನಾವೇನ್ ಹೇಳ್ತೀವಿ, SSLC ಅಂತ ಹೇಳ್ಬಿಟ್ರೆ ಅವ್ರು SSLC ಓದಿ ಸ್ಟಾಪ್ ಮಾಡ್ಬಿಡ್ತಾರೆ ಅನ್ಕೊಳ್ಳಿ. ಅವಾಗ ಅವರು ಪರಿಪೂರ್ಣವಾಗಿ ಓದ್ದಂಗ ಆಗತ್ತಾ? ಇಲ್ಲ, ಡಿಗ್ರಿ ಅಲ್ವಾ. ಸೊ ಅವ್ರಿಗೆ ಏನಾಯ್ತು ಇವಾಗ, ಅಂದ್ರೆ ಯಾರ ಮಾತನ್ನೋ ಕೇಳಿದಕ್ಕೆ ಅವ್ರಿಗೆ ಏನಾಯ್ತು, ಅವರ ಜೀವನದಲ್ಲಿ ಇವಾಗ ಮೊಟುಕುಂಟಾಯ್ತು ಅಲ್ವಾ. ಅವ್ರ ಅಲ್ಲಿಗೆ ಅರ್ಧಕ್ಕೆ ನಿಂತು ಅವ್ರು ಕಷ್ಟ ಪಡದಂತೂ ಪಟ್ರು. ಆದ್ರೆ ಅವ್ರಿಗೆ ಪಾಪ ಗೊತ್ತಿದ್ರೆ, ಮುಂದೆ ಇದೆ ಅಂತ ಗೊತ್ತಿದ್ರೆ ಓದ್ತಿದ್ರು ಅವ್ರು ಅಲ್ವಾ. ಸೊ ಇನ್ನ ಸೆಕೆಂಡ್ PU ಇದೆ, ಮತ್ತೆ ಡಿಗ್ರಿ, ಅದಾದ್ಮೇಲೆ ಡಬಲ್ ಡಿಗ್ರಿ, PhD ಅಲ್ಲಿ ತನಕ ಓದ್ಬೋದು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರು ಓದ್ತಾ ಇದ್ರು ಅಲ್ವಾ. ಸೊ ಇವಾಗ ಅವ್ರ SSLCನೇ ಅವ್ರ ಪ್ರಕಾರ ಏನೋ, ಅವರ ಜ್ಞಾನದ ಪ್ರಕಾರ SSLCನೇ ಹೈಯೆಸ್ಟ್, ಅದಕ್ಕಿಂತ ಮುಂದೆ ಇಲ್ಲ ಅಂತ ಅಲ್ವಾ. ಆದ್ರೆ ಇವಾಗ ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಅವರ ಒಂದು ಮಾರ್ಗದಲ್ಲಿ ನಾವ್ ಇವಾಗ ನಡೀತಾ ಇರೋದ್ರಿಂದ, ಸೊ ಇವಾಗ ಆ ಒಂದು ಬ್ರಹ್ಮಜ್ಯೋತಿಲಿ ಲೀನ ಆಗೋದು, ಅದೇ ಅಂದ್ರೆ ಏನು, ಮೋಕ್ಷ. ಆ ಮೋಕ್ಷಕ್ಕಿನ್ನ ಉನ್ನತವಾದದ್ದಿದೆ,
ಅದು ಕೃಷ್ಣ ಪ್ರೇಮವನ್ನ ಪಡ್ಕೊಳೋದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಸೊ ಪ್ರಭುಪಾದರು ಭಾವಾರ್ಥದಲ್ಲಿ ಅದನ್ನೇ ಹೇಳ್ತಾ ಇದಾರೆ. ಪ್ರಭು ಅಂದ್ರೆ ಏನು? ಒಡೆಯ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಒಡೆಯರಿಗೆ ಪರಮ ಪ್ರಭುಗಳು ಅಲ್ವಾ. ಇಲ್ಲೇ ನಾವು ನೋಡ್ತಾ ಇರೋ ಹಾಗೆ ನಿತ್ಯಾನಂದ ಪ್ರಭುಗಳಿಗೆ ಮತ್ತೆ ಅದ್ವೈತಾಚಾರ್ಯರಿಗೂ ಸಹ ಅವರು ಪ್ರಭುಗಳು. ಆದ್ದರಿಂದ ಅವರನ್ನ ಮಹಾಪ್ರಭು ಎಂದು ಕರೆಯುತ್ತಾರೆ. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಯಾರು ಪಡೆಯುತ್ತಾರೆಯೋ ಅವರು ಅತ್ಯಂತ ಧನ್ಯರು ಅಂತ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಧನ್ಯರಲ್ಲ, ಅತ್ಯಂತ ಅಂದ್ರೆ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೇನು ಇಲ್ವೇ ಇಲ್ಲ ಇದಕ್ಕೆ. ಇಲ್ಲಪ್ಪ ಇನ್ನ ಒಂದ್ ದಾರಿ ಇದೆ, ಅಲ್ಲಿ ಹೋದ್ರೂ ಸಹ ನಾವು ಕೃಷ್ಣ ಪ್ರೇಮವನ್ನ ಪಡಿತೀವಿ, ಇಲ್ಲ ಇದೊಂದೇನೆ ಮಾರ್ಗ ಇರೋದು ಕೃಷ್ಣ ಪ್ರೇಮವನ್ನ ಪಡಿಬೇಕು ಅಂದ್ರೆ. ಸೊ ನೀವು ಬೇರೆ ಇನ್ ಯಾವುದೇ ಒಂದು ಮಾರ್ಗವನ್ನ ಅನುಸರಿಸೋದ್ರು ಸಹ ನೀವು ಮ್ಯಾಕ್ಸಿಮಮ್ ನೀವು ಎಲ್ಲಿ ತನಕ ಹೋಗ್ಬೋದು? ವೈಕುಂಠ ತನಕ ಹೋಗ್ಬೋದು ಅಲ್ವಾ. ಆದ್ರೆ ನೀವು ಗೋಲೋಕದಲ್ಲಿ ಕೃಷ್ಣನ ಜೊತೆ ಯಾವುದೇ ರಸದಲ್ಲಿ ನಾವು ಒಡನಾಟ ಇಟ್ಕೋಬೇಕು ಅಂತ ನಮ್ಗೆ ಇಚ್ಛೆ ಇದ್ರೆ ನಾವು ಇದೊಂದೇ ಮಾರ್ಗ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋ ಹಾದಿ ಒಂದೇ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಏಕೆಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದಾಗಿ ಅವನು ಪ್ರಭುವಿನ ಪ್ರೇಮ ಸೇವೆಯ ನೆಲೆಗೆ ಪದೋನ್ನತಿಯನ್ನು ಪಡೆಯಲು ಸಮರ್ಥನಾಗುತ್ತಾನೆ ಅಲ್ವಾ. ನಾವಿವಾಗ ಬೇರೆ ಒಂದು ಮಾರ್ಗವನ್ನ ನಾವು ಪಡೆದ್ರೆ ಏನಾಗುತ್ತೆ? ನಾವು ವೈಕುಂಠಕ್ಕೆ ಹೋಗ್ತೀವಿ. ವೈಕುಂಠದಲ್ಲಿ ನಾವು ಎಷ್ಟು ರಸವನ್ನ ನಾವು ಭಗವಂತನೊಂದಿಗೆ ನಾವು ಇಟ್ಕೋಬಹುದು? ವೈಕುಂಠದಲ್ಲಿ ವೈಕುಂಠ ಶಾಂತರಸ ಶಾಂತರಸ ಮತ್ತೆ ದಾಸ್ಯರಸ ಎರಡೇ ರಸದಲ್ಲಿ ನಾವು ವೈಕುಂಠದಲ್ಲಿ ನಾವು ಭಗವಂತನ ಜೊತೆ ಅಲ್ಲಿರುವಂತಹ ನಾರಾಯಣನ ಜೊತೆ ನಾವು ಸಂಬಂಧವನ್ನ ಇಟ್ಕೋಬಹುದು ಅಲ್ವಾ. ಸೊ ಇವಾಗ ನಾವು ನಾರಾಯಣನ ಹತ್ರ ಹೋಗ್ಬಿಟ್ಟು ನಾವು ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಬಾರೋ ನಾರಾಯಣ ಹೋಗೋಣ ಅಂತ ನಾವು ಕೇಳಕ್ಕಾಗಲ್ಲ ಅಲ್ವಾ. ಬಾ ಇಬ್ರು ಜೊತೆ ಊಟ ಮಾಡೋಣಂತೆ ಅಂತ ನಾವು ಮಾತಾಡಕ್ಕಾಗಲ್ಲ ಅಲ್ವಾ. ಸೊ ನಾವು ಅವರಿಗೆ ದಾಸ್ಯ ಭಾವದಲ್ಲಿ ಅಲ್ವಾ, ನಾವ್ ಇವಾಗ ದಾಸ್ಯ ಭಾವದಲ್ಲೇ ಅವ್ರ ಜೊತೆ ನಾವು ಒಡನಾಟವನ್ನ ಇಟ್ಕೋಬಹುದು. ಆದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋದ್ರೆ ನಮ್ಗೆ ಯಾವ ಒಂದು ರಸದಲ್ಲಿ ನಮ್ಗೆ ಕೃಷ್ಣನ ಜೊತೆ ನಮ್ಗೆ ಒಡನಾಟ ಇಟ್ಕೋಬಹುದು, ಆ ಒಡನಾಟವನ್ನ ನಾವು ಇಟ್ಕೋಬಹುದು ಅಲ್ವಾ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಯಾವ ರಸದಲ್ಲಿ ಬೇಕಂದ್ರೂ ಆ ರಸದಲ್ಲಿ ನಾವು ಭಗವಂತನ ಜೊತೆ ನಾವು ಒಡನಾಟ ಇಟ್ಕೋಬಹುದು ಅಲ್ವಾ. ಸೊ ನಮ್ಗೆ ತುಂಬಾ ಕ್ಲೋಸ್ ಅಂತ ಯಾವಾಗ ಅನ್ಸುತ್ತೆ? ಯಾರಾದ್ರೂ ಒಬ್ರು ತುಂಬಾ ಕ್ಲೋಸ್ ಅಂತ ಯಾವಾಗ ಅನ್ಸುತ್ತೆ? ಅವಾಗ ನಾವು ಅವ್ರ ಜೊತೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಅಥವಾ ಹತ್ತಿರದಲ್ಲಿ ಇರ್ಲಿಕ್ಕಾಗತ್ತೆ, ಅವ್ರ ಜೊತೆ ಹತ್ರ ಇರ್ಬೋದು, ಊಟ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಎಲ್ಲಾನು ಮಾಡುವಂತದ್ದು. ಅವಾಗ ತುಂಬಾ ನಾವು ಅವ್ರ ಜೊತೆ ಏನ್ ಹೇಳ್ತಾರೆ, ದೀರ್ಘ ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ಹತ್ತಿರದ ಸಂಬಂಧ ಇದೆ, ಆಪ್ತರು, ಪರಮಾಪ್ತರು ಅಂತ ನಮ್ಗೆ ಅನ್ಸುತ್ತೆ. ಆ ಒಂದು ಆಪ್ತತೆ ಬರ್ಬೇಕಂದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ಶ್ಲೋಕ 3, ಪ್ರಭುವಿನ ಪ್ರೇಮ ಸೇವೆಯು ಮೋಕ್ಷಕ್ಕೆ ಅತೀತವಾದದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಪ್ರಭುವಿನ ಪ್ರೇಮ ಸೇವೆ ಮಾಡಿದ್ರೆ ಅದು ಮೋಕ್ಷವನ್ನ ಮೀರಿರುವಂತದ್ದು, ಅತೀತವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ಲೋಕ 3, ಪೂರ್ವೇ ಗುರು ಆದಿಚಯ ತತ್ವೇ ಕೈಲ ನಮಸ್ಕಾರ, ಗುರು ತತ್ವ ಕಹಿ ಯಾಚಿ ಹೇ ಬೇ ಪಾಂಚೇರ ವಿಚಾರ. ಹರೇ ಕೃಷ್ಣ, ಹರೇ ಕೃಷ್ಣ. ವೀಣಾ ಮಾತಾಜಿ, ವೀಣಾ. ಹರೇ ಕೃಷ್ಣ. ವೀಣಾ ಮಾತಾಜಿ, ವೀಣಾ ಮಾತಾಜಿ. ಮಾತಾಜಿ ಎಷ್ಟು ಶ್ಲೋಕ? 2 ಅಲ್ಲ 3. ಪೂರ್ವೆ ಗರ್ವಹಾದಿ ಚಯ ತತ್ವ ಕೈಲ ನಮಸ್ಕಾರ, ಗುರು ತತ್ವ ಕಹಿ ಏಚೆ ಪಜಾಚೇರ ವಿಚಾರ. ಪೂರ್ವದಲ್ಲಿ ಗುರು, ಹಾದಿ ಗುರುಗಳು ಮತ್ತು ಇತರರು, ಛಾಯ ಹಾರು, ತತ್ವ ವಿಷಯಗಳಲ್ಲಿ, ಕೈಲ ನಾನು ಮಾಡಿದ್ದೇನೆ, ನಮಸ್ಕಾರಗಳು, ಗುರುತತ್ವ ಗುರುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ, ಸತ್ಯ ಕಹಿ ಯಾಚಿ ನಾನು ಆಗಲೇ ವರ್ಣಿಸಿದ್ದೇನೆ, ಹೇಚೆ ಈಗ, ಪಜ್ ಚೇರ 5ನೆಯ ವಿಚಾರವನ್ನು. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾರಂಭದಲ್ಲಿ ನಾನು ಗುರುಗಳನ್ನು ಕುರಿತ ಸತ್ಯವನ್ನು ಚರ್ಚಿಸಿದ್ದೇನೆ. ಈಗ ನಾನು ತತ್ವವನ್ನು ಕುರಿತು ವಿವರಿಸಲು ಪಂಚತತ್ವವನ್ನು ಕುರಿತು ವಿವರಿಸಲು ಪ್ರಯತ್ನಿಸಿದ್ದೇನೆ. ಭಾವಾರ್ಥ. ಚೈತನ್ಯ ಚರಿತಾಮೃತದ ಆದಿಲೀಲೆಯ 1ನೇ ಅಧ್ಯಾಯದಲ್ಲಿ ಲೇಖಕರಾದ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ದೀಕ್ಷೆ ಗುರು ಮತ್ತು ಶಿಕ್ಷಾ ಗುರುಗಳನ್ನು ಕುರಿತಂತೆ ಒಂದೇ ಗುರು ಈಶಾ ಭಕ್ತಾನ್
ಈಶಾನಂ ಈಶಾವಾತಾರಕಂ ಎಂದು ಪ್ರಾರಂಭವಾಗುವ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಈ ಶ್ಲೋಕದಲ್ಲಿ 6 ದಿವ್ಯ ವಿಚಾರಗಳಿವೆ. ಅವುಗಳಲ್ಲಿ ಗುರುಗಳನ್ನು ಕುರಿತು ಸತ್ಯವನ್ನು ಆಗಲೇ ವರ್ಣಿಸಲಾಗಿದೆ. ಈಗ ಲೇಖಕರು ಉಳಿದ 5 ತತ್ವಗಳಾದ ಈಶಾ ತತ್ವ, ಪರಮಪ್ರಭು, ಅವರ ವಿಸ್ತರಣೆಯ ತತ್ವ, ಅವನ ಅವತಾರ ತತ್ವ, ಅವನ ಶಕ್ತಿ ತತ್ವ ಮತ್ತು ಅವನ ಭಕ್ತರ ತತ್ವಗಳನ್ನು ವರ್ಣಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು, ನಾನು ಗುರುಗಳ ಕುರಿತಾದಂತ ಸತ್ಯವನ್ನ ನಾನು ಆಲ್ರೆಡಿ ಚರ್ಚಿಸಿದೆ. ಯಾಕಂದ್ರೆ ಮೊದಲು ಅವ್ರು ಶುರು ಮಾಡಿದ ಗುರುಗಳು ಅಲ್ವಾ, ಅವ್ರು ಎಷ್ಟು ನಮಸ್ಕಾರ ಮಾಡ್ತಾರೆ, ಎಲ್ಲಾ ಗುರುಗಳಿಗೂ ಅವ್ರು ನಮಸ್ಕಾರ ಮಾಡ್ತಾರೆ ಅಲ್ವಾ. ಸೊ ಆಕ್ಚುಲಿ ನಮ್ಗೆ ಆ ಗೋಸ್ವಾಮಿಗಳನ್ನ ನೋಡಿದ್ರೆ, ಅವರ ದಿನಚರಿಯನ್ನ ನೋಡಿದ್ರೆ ಅವ್ರಿಗೆ ನಮಸ್ಕಾರ ಮಾಡದೇ ಒಂದು ಅವರ ದಿನಚರಿಯಲ್ಲಿ ಪ್ರಮುಖ ಒಂದು ಪಾತ್ರವನ್ನ ವಹಿಸುತ್ತೆ ಅಲ್ವಾ. ಅಷ್ಟು ಭಾರಿ 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 ನಮಸ್ಕಾರ ಮಾಡ್ತಾರೆ ಅಲ್ವಾ. ನಾವಿವಾಗ ಅರ್ಜುನನನ್ನು ನಾವು ನೋಡಿದ್ವಿ ಅಲ್ವಾ. ಅರ್ಜುನ ಆ ಒಂದು ವಿಶ್ವರೂಪವನ್ನ ನೋಡಿದಾಗ ಅವರು ಏನ್ ಮಾಡ್ತಾರೆ, ಪದೇ ಪದೇ ನಮಸ್ಕಾರ ಮಾಡ್ತಿದ್ದಾರೆ. ಅವರು ಏನು ಬಲಗಡೆಯಿಂದ ನಮಸ್ಕಾರ ಮಾಡ್ತಾ ಇದಾರೆ, ಎಡಗಡೆಯಿಂದ ನಮಸ್ಕಾರ ಮಾಡ್ತಾ ಇದಾರೆ, ಮುಂದೆಯಿಂದ ನಮಸ್ಕಾರ ಮಾಡ್ತಾ ಇದಾರೆ, ಹಿಂದೆಯಿಂದ ನಮಸ್ಕಾರ ಮಾಡ್ತಾ ಇದಾರೆ. ಎಲ್ಲಿ ನೋಡಿದ್ರು ಸಹ ಅವ್ರಿಗೆ ಕೃಷ್ಣನೇ ಅವ್ರಿಗೆ ಆ ವಿಶ್ವರೂಪದ ಒಂದು ರೂಪದಲ್ಲಿ ಅವರು ಕಾಣಿಸ್ತಾ ಇದ್ದಾರೆ ಅಲ್ವಾ. ಅಷ್ಟು ನಮಸ್ಕಾರವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅದೇ ತರನೇ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿರನು ಸಹ ಆ ಗುರುಗಳನ್ನ ಅವರು ಪ್ರಣಾಮಗಳನ್ನ ಮಾಡ್ತಾನೆ ಅವರು ಈ 2ನೇ ಅಧ್ಯಾಯವನ್ನ ಅವರು ಶುರು ಮಾಡಿರೋದು. ಈಗ ನಾನು ಪಂಚತತ್ವವನ್ನ ಕುರಿತು ವಿವರಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದಾರೆ. ಅಂದ್ರೆ ಆಲ್ರೆಡಿ ನಾನು ಗುರುಗಳ ಬಗ್ಗೆ ನಾನು ಹೇಳಿದೀನಿ, ಈಗ ನಾನು ಪಂಚತತ್ವವನ್ನ ವಿವರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನೇ ಹೇಳ್ತಾ ಇದ್ದಾರೆ, ಸೊ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಮೊದಲನೆಯ ಅಧ್ಯಾಯದಲ್ಲಿ ಲೇಖಕರಾದ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ದೀಕ್ಷಾಗುರು ಮತ್ತು ಶಿಕ್ಷಾಗುರುಗಳನ್ನು ಕುರಿತಂತೆ ಒಂದೇ ಗುರೂನ್ ಈಶ ಭಕ್ತಾನ್ ಈಶಂ ಈಶಾವತಾರಕಂ ಎಂದು ಪ್ರಾರಂಭವಾಗುವ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಸೊ ಶಿಕ್ಷಾಗುರು ಮತ್ತೆ ದೀಕ್ಷಾಗುರು ಅಂದ್ರೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಅವರು ಹೇಳ್ತಾ ಇದಾರೆ. ಯಾವ ಶ್ಲೋಕದ ಭಾವಾರ್ಥ ಅಂತ ಇಲ್ಲಿ ಹೇಳ್ತಿದ್ದಾರೆ, ಗುರೂನ್ ಈಶ ಭಕ್ತಾನ್ ಈಶಂ ಈಶಾವತಾರಕಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈ ಶ್ಲೋಕದಲ್ಲಿ 6 ದಿವ್ಯ ವಿಚಾರಗಳಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ 6 ವಿಚಾರಗಳು ಯಾವ್ದಿದೆ ಅಂತ, ನನ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಹರೇ ಕೃಷ್ಣ. 6 ವಿಚಾರಗಳು ಯಾವುದು ಅಂತ ಹೇಳ್ಬಿಟ್ಟು, ಅಂದ್ರೆ ಗುರು ಆಗ್ಬೋದು, ಅವರು ಈಶ ಅಂದ್ರೆ ದೇವರ ರೂಪದಲ್ಲಿ ಬರ್ಬೋದು, ಭಕ್ತನಾಗಿ ಬರ್ಬೋದು, ಈಶಂ ಅಂತ ಹೇಳ್ತಾ ಇದ್ರೆ, ಮತ್ತೆ ಅವತಾರ ರೂಪದಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಯಾವ್ದಂತ ಗೊತ್ತಾಗ್ತಿಲ್ಲ. 6 ದಿವ್ಯ ವಿಚಾರಗಳನ್ನ ಗುರುಗಳು ಭಕ್ತ ಭಗವಂತನ ಅವತಾರ ಮಾತಾಜಿ, ಅವನ ಸಾಂಶ ಭಾಗಗಳು ಮತ್ತೆ ಅವನ ಶಕ್ತಿಗಳು ಮತ್ತೆ ಅನಾದಿ ಭಗವಂತನಾದ ಕೃಷ್ಣ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಗುರುಗಳಿಗೆ ಭಕ್ತರಿಗೆ ಭಗವಂತನ ಅವತಾರ, ಅವನ ಸಾಂಶ ಭಾಗಗಳು, ಅವನ ಶಕ್ತಿಗಳಿಗೆ ಮತ್ತು ಅನಾದಿ ಭಗವಂತನಾದ ಶ್ರೀಕೃಷ್ಣ ಚೈತನ್ಯರಿಗೆ. ಗೌರವ. ಧನ್ಯವಾದ. ಮಾತಾಜಿ ಇಲ್ಲೇ ಕೊಟ್ಟಿದಾರಲ್ವಾ ಒಂದು ಗುರು ತತ್ವ, ಇಲ್ಲಿ 6 ವಿಚಾರದಲ್ಲಿ ಒಂದು ಗುರು ತತ್ವ ಕೊಟ್ಟಿದ್ದಾರೆ, ಉಳಿದಿದ್ದು 5 ಪಂಚತತ್ವ ಇಲ್ಲೇ ಕೊಟ್ಟಿದಾರಲ್ಲ. ಅಲ್ಲ, ಈ ಶ್ಲೋಕದಲ್ಲಿ ಈ ಶ್ಲೋಕ 1ರಲ್ಲಿ ಏನ್ ಡಿಟೈಲ್ ಇದೆ ಅಂತ ಕೇಳುದು. 6 ದಿವ್ಯ ವಿಚಾರಗಳಿದೆ ಅಂತ ಈ 6 ವಿಚಾರಗಳನ್ನ ಮಾತಾಜಿ ಇಲ್ಲೇ ಕೊಟ್ಟಿದಾರಲ್ಲ, ಒಂದು ಗುರು ತತ್ವ, ಉಳಿದಿದ್ದು 5 ತತ್ವ ತತ್ವಗಳಿದೆ ಅಂತ. ಓಕೆ. ಸೊ ಇದ್ರಲ್ಲಿ 6ರಲ್ಲಿ ಇವಾಗ ಒಂದನ್ನ ಆಲ್ರೆಡಿ ವರ್ಣಿಸಿದ್ದಾರೆ, ಅಂದ್ರೆ ಗುರು ತತ್ವವನ್ನ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ಅವರು 5 ತತ್ವಗಳಾದ ಈಶ ತತ್ವ, ಅವನ ವಿಸ್ತರಣೆಯ ತತ್ವ, ಅವನ ಅವತಾರ ತತ್ವ, ಅವನ ಶಕ್ತಿ ತತ್ವ ಮತ್ತು ಭಕ್ತರ ತತ್ವಗಳನ್ನ ಈಗ ವರ್ಣಿಸ್ತಾ ಇದ್ದಾರೆ. ಸೊ ಈಗ ಈಶ ತತ್ವ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು, ವಿಸ್ತರಣೆಯ ತತ್ವ ಅಂತಂದ್ರೆ ನಿತ್ಯಾನಂದ ಪ್ರಭುಗಳು, ಮತ್ತೆ ಅವನ ಅವತಾರ ತತ್ವ ಅಂತಂದ್ರೆ ಅದ್ವೈತ ಆಚಾರ್ಯರು, ಶಕ್ತಿ ತತ್ವ ಅಂತಂದ್ರೆ ಗದಾಧರ ಪಂಡಿತ, ಭಕ್ತರ ತತ್ವ ಅಂದ್ರೆ ನಾರದ ಮುನಿಗಳು. ಸೊ ಈ 6ರಲ್ಲಿ ಒಂದನ್ನ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಮೊದಲನೇ ಅಧ್ಯಾಯದಲ್ಲಿ. ಈಗ ಇನ್ನು ಉಳಿದಿರೋ 5ಅನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 4, ಪಂಚತತ್ವ ಅವತೀರ್ಣ ಚೈತನ್ಯರ ಸಂಗೆ ಪಂಚತತ್ವ ಲೈ ಕರೇನಾ ಸಂಕೀರ್ತನ ರಂಗೆ. ಹರೇ ಕೃಷ್ಣ. ಗಾಯತ್ರಿ ಯಾರ್ ಮಾತಾಜಿ ಓದ್ಬೋದಾ? ಗಾಯತ್ರಿ ಯಾರ್ ಮಾತಾಜಿ? ಇಲ್ಲ ಮಾತಾಜಿ, ಬೇರೆಯವರು. ಮಧುಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ಬೇಕಾ ಮಾತಾಜಿ? ಓದಿ. ಪಂಚತತ್ವಾವತೀರ್ಣ ಚೈತನ್ಯರ ಸಂಗೆ ಪಂಚತತ್ವ ಲಂಜ ಕರೇನ ಸಂಕೀರ್ತನ ರಂಗೆ. ಪಂಚತತ್ವ, ಈ 5 ತತ್ವಗಳು ಅವತರಿಸಿದವು ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ, ಸಂಘದಲ್ಲಿ ಪಂಚತತ್ವ ಅದೇ 5 ವಿಷಯಗಳು ಲನ ತನ್ನೊಡನೆ
ತೆಗೆದುಕೊಂಡು ಕರೆಯನ್ನ ಮಾಡುತ್ತಾರೆ. ಸಂಕೀರ್ತನ ಆಂದೋಲನ ರಂಗೆ ಮಹಾ ಸಂತೋಷದಲ್ಲಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಮದ್ ಭಾಗವತದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಈ ಮಾತು ಬರುತ್ತದೆ. ಕೃಷ್ಣ ವರ್ಣಾಂ ದ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಬುದ್ಧಿವಂತರಾದ ಜನರು ಸಂಕೀರ್ತನ ಯಜ್ಞವನ್ನು ಮಾಡುವ ಮೂಲಕ ಸಂಗಾತಿಗಳಿಂದ ಒಡಗೂಡಿದ ಪ್ರಭುವನ್ನು ಆರಾಧಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸದಾ ಸ್ವಾಂಶ ವಿಸ್ತರಣೆಯಾದ ಶ್ರೀ ನಿತ್ಯಾನಂದ ಪ್ರಭು, ತಮ್ಮ ಅವತಾರವಾದ ಶ್ರೀ ಅದ್ವೈತ ಪ್ರಭು, ತಮ್ಮ ಅಂತರಂಗ ಶಕ್ತಿಯಾದ ಶ್ರೀ ಗದಾಧರ ಪ್ರಭು ಮತ್ತು ತಮ್ಮ ತಟಸ್ಥ ಶಕ್ತಿಯಾದ ಶ್ರೀವಾಸ ಪ್ರಭುಗಳಿಂದ ಒಡಗೂಡಿರುತ್ತಾರೆ. ಅವರು ಇವರೆಲ್ಲರ ನಡುವೆ ದೇವೋತ್ತಮ ಪರಮ ಪುರುಷರಾಗಿ ಇರುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಈ ಇತರ ತತ್ವಗಳಿಂದ ಸದಾ ಒಡಗೂಡಿರುತ್ತಾರೆ ಎನ್ನುವುದನ್ನು ನಾವು ತಿಳಿದಿರಬೇಕು. ಆದ್ದರಿಂದ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತ ವೃಂದ ಎಂದು ನಾವು ಹೇಳಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸಲ್ಲಿಸಿದ ನಮ್ಮ ಪ್ರಣಾಮಗಳು ಸಂಪೂರ್ಣವಾಗುತ್ತವೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈ ಪಂಚತತ್ವ ಮಂತ್ರವನ್ನು ಜಪಿಸುವ ಮೂಲಕ ನಾವು ಮೊದಲು ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಅನಂತರ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಹೇಳುತ್ತೇವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ 10 ಬಗೆಯ ಅಪರಾಧಗಳು ಸಂಭವಿಸಬಹುದು. ಆದರೆ ಪಂಚತಂತ್ರ ಮಂತ್ರವಾದ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತ ವೃಂದ ಇದನ್ನು ಜಪಿಸುವಾಗ ಈ ದೋಷಗಳನ್ನು ಪರಿಗಣಿಸುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಮಹಾವದನ್ಯಾವತಾರ ಅಂದರೆ ಮಹಾ ಉದಾರವಾದ ಅವತಾರ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಅವರು ಪತಿತಾತ್ಮರ ಅಪರಾಧಗಳನ್ನು ಪರಿಗಣಿಸುವುದಿಲ್ಲ. ಹೀಗೆ ಮಹಾಮಂತ್ರದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪದ ಪೂರ್ಣ ಲಾಭವನ್ನು ಪಡೆಯಬೇಕಾದರೆ ಮೊದಲು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯಕ್ಕೆ ಹೋಗಬೇಕು. ಪಂಚತತ್ವ ಮಹಾಮಂತ್ರವನ್ನು ಕಲಿಯಬೇಕು. ಅನಂತರ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಅದು ಪರಿಣಾಮಕಾರಿಯಾಗಿರುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ವಲ್ಪ ಮೇಲ್ ಮಾಡಿ ಮಾತಾಜಿ ಸ್ವಲ್ಪ ಮೇಲ್ ಮಾಡಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ದುರ್ಲಾಭ ಪಡೆದು ಅನೇಕ ನಿರ್ಲಜ್ಜ ಭಕ್ತರು ತಮ್ಮದೇ ಆದ ಮಹಾಮಂತ್ರವನ್ನು ತಯಾರಿಸುತ್ತಾರೆ. ಕೆಲವು ಸಲ ಅವರು ಭಜ ನಿತಾಯ್ ಗೌರ ರಾಧೆ ಶ್ಯಾಮ ಹರೇ ಕೃಷ್ಣ ಹರೇ ರಾಮ ಅಥವಾ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ ಹರೇ ರಾಮ ಶ್ರೀ ರಾಧೆ ಗೋವಿಂದ ಎಂದು ಹಾಡುತ್ತಾರೆ. ಆದರೆ ವಾಸ್ತವದಲ್ಲಿ ವ್ಯಕ್ತಿಯು ಪೂರ್ಣ ಪಂಚತತ್ವದ ಹೆಸರುಗಳನ್ನು ಜಪಿಸಬೇಕು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತ ವೃಂದ. ಅನಂತರ 16 ಶಬ್ದಗಳನ್ನು ಜಪಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆದರೆ ಈ ನಿರ್ಲಜ್ಜರಾದ ಬುದ್ಧಿಹೀನ ಜನರು ಪೂರ್ಣ ಪ್ರಕ್ರಿಯೆಯಲ್ಲಿ ಗೊಂದಲ ಮಾಡಿಕೊಂಡಿದ್ದಾರೆ. ಅವರು ಕೂಡ ಭಕ್ತರೇ. ಆದುದರಿಂದ ತಮ್ಮ ಭಾವನೆಗಳನ್ನು ಅವರು ಈ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಿಶುದ್ಧ ಭಕ್ತರು ನಿಗದಿಪಡಿಸಿದ ವಿಧಾನದ ಪ್ರಕಾರ ಮೊದಲು ಪೂರ್ಣ ಪಂಚತತ್ವ ಮಂತ್ರವನ್ನು ಜಪಿಸಿ ಅನಂತರ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಂತ್ರವನ್ನು ಜಪಿಸಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈ 5 ತತ್ವಗಳು ಚೈತನ್ಯ ಮಹಾಪ್ರಭುಗಳ ಒಡನೆಯೇ ಅವತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಜೊತೆನೆ ಈ 5 ತತ್ವಗಳು ಸಹ ಅವತಾರ ಆಯ್ತು. ಹೀಗೆ ಪ್ರಭುಗಳು ತಮ್ಮ ಸಂಕೀರ್ತನ ಆಂದೋಲನವನ್ನ ಮಹಾ ಸಂತೋಷದಿಂದ ನೆರವೇರಿಸಿದರು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವೇ ಯಾವ್ದಾದ್ರು ಒಂದು ಕೆಲಸ ಮಾಡಿದಾಗ ನಾವ್ ಏನ್ ಅನ್ಕೊಂತೀವಿ, ಅಯ್ಯೋ ಇನ್ನ ಒಂದ್ 10 ಕೈ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ನಮ್ಗೆ ಆ 10 ಕೈಗಳನ್ನ ನಮ್ಗೆ ಪ್ರಕಟಪಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನಿಗೆ
ಸಾಧ್ಯ ಆಗುತ್ತೆ. ಸೊ ಇವಾಗ ಒಂದು ಪರಿಪೂರ್ಣವಾದಂತಹ ಒಂದು ಸಂಕೀರ್ತನ ಆಂದೋಲನವನ್ನ ಅವ್ರು ನಡೆಸ್ಬೇಕು ಅಂತಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅಲ್ಲಿ ಈ 5 ತತ್ವಗಳನ್ನು ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸೊ ಈ 5 ತತ್ವಗಳು ಅವ್ರೇನೆ, ಆದ್ರೆ ಇಲ್ಲಿ ಬಂದಾಗ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರು ಅದನ್ನ ಏನು ಅವರು ವಿಭಜಿಸ್ಕೋತಾರೆ. ಅವರು ತಮ್ಮನ್ನ ತಾವು ವಿಭಜಿಸ್ಕೋತಾರೆ. ನಮ್ಗೆ ಇವಾಗ ಎಷ್ಟು ಕೆಲಸ ಇದ್ದಾಗ ನಮ್ಗೆ ಅಡಿಗೆ ಮನೇಲಿ ಕೆಲಸ ಇರುತ್ತೆ, ಹಾಲಲ್ಲಿ ಕೆಲಸ ಇರುತ್ತೆ, ರೂಮಲ್ಲಿ ಕೆಲಸ ಇದ್ದಾಗ ನಾವೇ ಹೋಗ್ಬೇಕಾಗತ್ತೆ ಅಲ್ವಾ. ಸೊ ನಮ್ಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಅಲ್ಲೂ ಇಲ್ಲೂ ಎಲ್ಲಾ ಕಡೆ ಮಾಡ್ಬೇಕು ಅಂದ್ರೆ ನಂಗೆ ಒಬ್ಳಿಗೆ ಹೆಂಗ್ ಸಾಧ್ಯ ಅಂತ. ಆದ್ರೆ ಭಗವಂತ ಅಲ್ವಾ, ಅವ್ರಿಗೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಅವ್ರು ತಮ್ಮನ್ನ ತಾವು ವಿಸ್ತರಿಸ್ಕೊತಾರೆ, ಆ ಒಂದು ಕೆಲಸಕ್ಕೆ ತಕ್ಕನಾಗಿ ಅವರು ವಿಸ್ತರಿಸ್ಕೊತಾರೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಏಕಕಾಲದಲ್ಲೇನೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಸೊ ಅವರಲ್ಲಿ ಈ 5 ತತ್ವಗಳನ್ನು ಸಹ ಇತ್ತು. ಸೊ ಅದು ಏನಾಯ್ತು, ವಿಭಜಿಸ್ಕೊಂತು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಏನಕ್ಕೋಸ್ಕರ, ಈ ಸಂಕೀರ್ತನ ಆಂದೋಲನವನ್ನ ಯಶಸ್ವಿಯಾಗಿ ನಡೆಸ್ಲಿಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ತುಂಬಾ ಮುಖ್ಯವಾದಂತಹ ಶ್ಲೋಕ ಇದು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕುರಿತಂತೆ ಈ ಒಂದು ಮಾತು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈರ್ ಯಜಂತೀಹಿ ಸುಮೇಧಸಃ. ಎಲ್ಲರೂ ಇದನ್ನ ಬಾಹ್ಯಾಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಸುಮೇಧಸಃ ಅಂತ ಹೇಳ್ತಿದ್ದಾರೆ. ತುಂಬಾ ಬುದ್ಧಿವಂತರು ಈ ಕಲಿಯುಗದಲ್ಲಿ ಯಾರು ಅಂತಂದ್ರೆ, ಈಗ ಆಕ್ಚುಲಿ ನಾವು ಮಂದಮತಿಗಳು ಅಲ್ವಾ. ಸೊ ಸುಮಂದ ಮತೆಯೋ ಮಂದ ಭಾಗ್ಯ ಅಂದ್ರೆ ಎಲ್ಲವನ್ನ ನಾವು ಹೊಂದಿದೀವಿ. ಏನೆಲ್ಲ ನೆಗೆಟಿವ್ ಇದೆಯೋ ಅದೆಲ್ಲವನ್ನು ಸಹ ಕಲಿಯುಗದ ಜನಗಳಿಗೆ ಹೇಳ್ತಾರೆ ಅಲ್ವಾ. ಆದ್ರೂ ಸಹ ಒಂದು ವರ ಇದೆ ಅಲ್ವಾ, ಏನಂತಂದ್ರೆ, ಸೊ ನಮ್ಗಿಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನ ಹೇಳ್ಕೊಟ್ಟಿರುವಂತಹ ಸಂಕೀರ್ತನ ಯಜ್ಞ ಮಾಡಿದ್ರೆ ಸಾಕು, ನಾವು ಭಗವಂತನ ಬಳಿ ಹೋಗ್ಬಿಡ್ತೀವಿ. ಈಗ ನಾವು ಬೇರೆ ಯುಗದಲ್ಲಿ ನೋಡಿದ್ರೆ ಅವರೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರು ಅಲ್ವಾ. ಅವ್ರು ಎಲ್ಲವನ್ನ ತ್ಯಜಿಸಿ ಅವರು ಕಾಡಿಗೆ ಹೋಗ್ತಾ ಇದ್ರು, ಏಕಾಂಗಿಯಾಗಿ ಹೋಗ್ತಾ ಇದ್ರು ಅಲ್ವಾ. ಕಾಡಿಗೆ ಹೋಗೋದು ಎಷ್ಟು ಕಷ್ಟ ಅಲ್ವಾ. ಅಲ್ಲಿ ಕುತ್ಕೊಂಡು ಒಂದಿನ ಅಲ್ಲ 2 ದಿನ ಅಲ್ಲ ಅಲ್ವಾ, ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರು. ಸಾವಿರಾರು ಅಂತ ನಾವು ಓದಿದೀವಿ ಅಲ್ವಾ. ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿ ಅವರು ಭಗವಂತನ ನಾವು ಪಡ್ಕೋತಾ ಇದ್ರು. ಆದ್ರೆ ಕಲಿಯುಗದ ಜನಗಳು, ಅವರು ಚೈತನ್ಯ ಮಹಾಪ್ರಭುಗಳು ಅಷ್ಟು ಉದಾರ ಅವತಾರ. ಅವ್ರು ಕೊಟ್ಟಿರುವಂತಹ ಈ ಒಂದು ಸಂಕೀರ್ತನ ಯಜ್ಞವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ನಾವು ಪರಮಗತಿನ ನಾವು ಪಡಿತೀವಿ. ಸೊ ಅದಕ್ಕೋಸ್ಕರ ಸುಮೇಧಸಃ, ಯಾರು ತುಂಬಾ ಬುದ್ಧಿವಂತರೋ ಅವ್ರು ಮಾತ್ರನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಯಜ್ಞವನ್ನ ಅವರು ಆರಾಧಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವ್ರೊಬ್ರೇ ಏಕಾಂಗಿಯಾಗಿ ಬರೋದಿಲ್ಲ, ಅವ್ರು ಯಾವಾಗ್ಲೂ ಸಹ ತಮ್ಮ ಸಂಗಾತಿಗಳ ಜೊತೆಗೆ ಅವರು ಬರ್ತಾರೆ. ಅದನ್ನು ಸಹ ನಮ್ಗೆ ಆ ವಿಷಯವನ್ನು ಸಹ ನಮಗೆ ಈ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸದಾ ತಮ್ಮ ಸ್ವಾಂಶ ವಿಸ್ತರಣೆಯಾದ ಶ್ರೀ ನಿತ್ಯಾನಂದ ಪ್ರಭು, ಅವತಾರವಾದ ಶ್ರೀ ಅದ್ವೈತ ಪ್ರಭು, ಅಂತರಂಗ ಶಕ್ತಿಯಾದ ಶ್ರೀ ಗದಾಧರ ಪ್ರಭು ಮತ್ತು ತಟಸ್ಥ ಶಕ್ತಿಯಾದ ಶ್ರೀ ವಾಸ ಪ್ರಭುಗಳಿಂದ ಒಡಗೂಡಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಮಹಾಪ್ರಭು, ಮತ್ತೆ ನಿತ್ಯಾನಂದ ಪ್ರಭುಗಳು ಯಾರು ಅಂತ ಹೇಳ್ತಾ ಇದಾರೆ ಇಲ್ಲಿ. ನಿತ್ಯಾನಂದ ಪ್ರಭು ಯಾರು? ಸ್ವ ಅಂಶ ವಿಸ್ತರಣೆ. ಬಲರಾಮ ಅವರು ಭಗವಂತನ ಅಂದ್ರೆ ಕೃಷ್ಣನ ಸ್ವ ಅಂಶ ವಿಸ್ತರಣೆ. ಮತ್ತೆ ಅದಾದ್ಮೇಲೆ ಅದ್ವೈತಾಚಾರ್ಯರಿಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅವ್ರನ್ನ ಏನಂತ ವಿವರಣೆ ಕೊಡ್ತಾ ಇದಾರೆ, ಅವರು ಅವತಾರ ಅಂತ ಹೇಳ್ತಾ ಇದ್ದಾರೆ. ಬಲರಾಮ ಸ್ವಾಂಶ ವಿಸ್ತರಣೆ, ಆದ್ರೆ ಇಲ್ಲಿ ಅದ್ವೈತ ಪ್ರಭು ಅವರು ಅವತಾರ ಅಂತ ಹೇಳ್ತಿದ್ದಾರೆ. ಮತ್ತೆ ಗದಾಧರ ಪ್ರಭು ಅವ್ರನ್ನ ಏನ್ ಹೇಳ್ತಾ ಇದಾರೆ, ಅಂತರಂಗ ಶಕ್ತಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಶ್ರೀಮತಿ ರಾಧಾರಾಣಿನೇ ಗದಾಧರ ಪ್ರಭು ಅಲ್ವಾ, ಅದಕ್ಕೋಸ್ಕರ ಅವ್ರನ್ನ ಅಂತರಂಗ ಶಕ್ತಿ ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ತಟಸ್ಥ ಶಕ್ತಿಯಾದಂತಹ ಶ್ರೀವಾಸ ಪ್ರಭು, ಅವ್ರನ್ನ ಜೀವತತ್ವ ಅಲ್ವಾ, ನಾರದರು ಜೀವತತ್ವ. ಸೊ ಅದಕ್ಕೋಸ್ಕರ ಅವ್ರನ್ನ ತಟಸ್ಥ ಶಕ್ತಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಸೊ ಒಂದು ಅಂತರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದಾರೆ. ಇವ್ರ 4 ಜನ ಜೊತೆ ಅವ್ರು ಯಾವಾಗ್ಲೂ ದೇವೋತ್ತಮ ಪರಮಪುರುಷನಾಗೇನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಈ ಇತರ ತತ್ವಗಳಿಂದ ಸದಾ ಒಡಗೂಡಿರುತ್ತಾರೆ ಎನ್ನುವುದನ್ನು ನಾವು ತಿಳಿದಿರಬೇಕು. ಸೊ ಚೈತನ್ಯ ಮಹಾಪ್ರಭುಗಳು ಇವಾಗ ಹೌದು ಅವ್ರನ್ನ ನಾವು ಮಹಾಪ್ರಭು ಅಂತ ಹೇಳಿದ್ರು ಸಹ, ಹಾಗಾದ್ರೆ ಚೈತನ್ಯ ಮಹಾಪ್ರಭುಗಳಲ್ಲಿ ಈ ಸ್ವಾಂಶ ವಿಸ್ತರಣೆಯಾದ ನಿತ್ಯಾನಂದ ಪ್ರಭುಗಳು ಇಲ್ವಾ ಅಂತಂದ್ರೆ ಅವರು ಇದ್ದಾರೆ ಅಲ್ವಾ. ಅದೇ ತರನೇ ಅವರ ಅವತಾರವಾದಂತಹ ಅದ್ವೈತಾಚಾರ್ಯರು ಇದ್ದಾರೆ, ಅವರ ಅಂತರಂಗ ಶಕ್ತಿಯಾದಂತಹ ಗದಾಧರ ಪಂಡಿತ ಇದ್ದಾರೆ, ಮತ್ತೆ ತಟಸ್ಥ ಶಕ್ತಿಯಾದಂತಹ ಶ್ರೀವಾಸ ಪ್ರಭುನು ಸಹ ಅವರಲ್ಲಿ ಇದ್ದಾರೆ. ಆದ್ದರಿಂದ ಶ್ರೀ ಕೃಷ್ಣ ಚೈತನ್ಯ ಪ್ರಭು, ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಎಂದು ನಾವು ಹೇಳಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸಲ್ಲಿಸಿದ ನಮ್ಮ ಪ್ರಣಾಮಗಳು ಸಂಪೂರ್ಣವಾಗುತ್ತವೆ. ಸೊ ಅದಕ್ಕೋಸ್ಕರ ನಾವು ಚೈತನ್ಯ ಮಹಾಪ್ರಭು ಅಂತ ಅಷ್ಟೇ ಹೇಳಿದ್ರೆ ಅದು ಪರಿಪೂರ್ಣ ಅಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರ ಹೆಸರನ್ನು ನಾವು ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯರು, ಗದಾಧರ ಪಂಡಿತ ಮತ್ತೆ ಶ್ರೀವಾಸಾದಿ ಗೌರ ಭಕ್ತರಿಂದ ಅಂತ ಹೇಳಿದಾಗ ಅಷ್ಟೇನೆ ಚೈತನ್ಯ ಮಹಾಪ್ರಭುಗಳಿಗೆ ನಾವ್ ಏನ್ ಪ್ರಣಾಮವನ್ನ ನಾವು ಮಾಡ್ತೀವೋ ಅದು ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಚಾರಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈ ಪಂಚತತ್ವ ಮಂತ್ರವನ್ನು ಜಪಿಸುವ ಮೂಲಕ ನಾವು ಮೊದಲು ನಮ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತೇವೆ ಅಲ್ವಾ. ನಾವ್ ಇವಾಗ ಇದನ್ನೇ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಅಲ್ವಾ. ನೋಡಿ, ನಮ್ಗೆ ಆಚಾರ್ಯರು ಏನನ್ನ ಹೇಳಿದಾರೋ ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಅದನ್ನ ನೋಡಿ ಅದೇ ತರ ಫಾಲೋ ಮಾಡ್ತಾರೆ. ಇಲ್ಲಪ್ಪ ನನ್ಗೆ ಹಿಂಗ್ ಇಷ್ಟ ಇಲ್ಲ, ನಾನು ಫಸ್ಟೇ ಹರೇ ಕೃಷ್ಣ ಹೇಳಿ ಆಮೇಲೆ ನಾನು ಶ್ರೀಕೃಷ್ಣ ಚೈತನ್ಯ ಅದೇ ಹೇಳ್ತೀನಿ ಅಂತ ಇಲ್ಲ ಅಲ್ವಾ.
ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅಂತ ಪಂಚತತ್ವ ಮಂತ್ರವನ್ನ ಹೇಳಿದ್ಮೇಲೆ ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೇಳ್ತಾ ಇದೀವಿ. ಮತ್ತೆ ಅದಾದ್ಮೇಲೆ ನಮಗೆ ಯಾಕೆ ಹೇಳ್ಬೇಕು ಅನ್ನೋದನ್ನು ಸಹ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈ ಪಂಚತತ್ವ ಮಂತ್ರವನ್ನು ಜಪಿಸುವ ಮೂಲಕ ನಾವು ಪ್ರಣಾಮವನ್ನ ಸಲ್ಲಿಸುತ್ತೇವೆ. ಅನಂತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪಿಸ್ತೀವಿ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕಾದ್ರೆ ನಮ್ಗೆ 10 ಬಗೆಯ ಅಪರಾಧಗಳು ಸಂಭವಿಸಬಹುದು. ನಾವು ದಿನ ಮಂಗಳಾರತಿ ಕೊನೆಯಲ್ಲಿ ನಾವು ಅದನ್ನ ಹೇಳ್ತೀವಿ ಅಲ್ವಾ. ಈಗ ನಾವು ಜಪಕ್ಕೆ ಕುತ್ಕೊಳ್ಳಿಕ್ಕಿನ ಮುಂಚೆ ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು ಅಲ್ವಾ. ನೋಡಿ, ಎಲ್ಲವನ್ನ ನಾವು ಮತ್ತೆ ಮತ್ತೆ ನಮ್ಗೆ ಅಷ್ಟು ಮರುವು, ಯಾಕಂದ್ರೆ ನಾವು ಕೃಷ್ಣನನ್ನೇ ಮರ್ತೋದವ್ರು ಅಲ್ವಾ. ಮತ್ತೆ ನಾವ್ ಯಾರು ಅಂತಾನೆ ಮರ್ತೋಗ್ಬಿಟ್ಟಿದೀವಿ. ನಮ್ಮನ್ನ ನಾವು ಕೃಷ್ಣನ ಜೀವಿಯರ ಸ್ವರೂಪವೇ ಕೃಷ್ಣನ ದಾಸ ಅನ್ನೋದನ್ನು ಮರ್ತೋಗ್ಬಿಟ್ಟಿದೀವಿ. ನಾವು ಆತ್ಮ ಅನ್ನೋದನ್ನು ಮರ್ತು ಹೋಗ್ಬಿಟ್ಟು ನಾವು ಅಷ್ಟು ಲಿಸೆನ್ಸ್, ಅಷ್ಟು ಅಜ್ಞಾನದಲ್ಲಿ ನಾವಿದೀವಿ ಅಲ್ವಾ. ಅದಕ್ಕೆ ನಮ್ಗೆ ಮತ್ತೆ 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 ನಮ್ಗೆ ಹೇಳಿಸ್ತಾ ಇದ್ರೆ ಆದ್ರೂ ಸಹ ನೋಡಿ ನಮ್ಗೆ ಎಷ್ಟು ನಮ್ಗೆ ಅಂದ್ರೆ ಗಟ್ಟಿ ಚರ್ಮ ಅಂದ್ರೆ ನಾವು ಮತ್ತೆ ಮತ್ತೆ ನಾವು ಮರ್ತು ಹೋಗ್ತಾ ಇದೀವಿ ಅಲ್ವಾ. ಸೊ ಅದಕ್ಕೆ ಈ 10 ಅಪರಾಧಗಳನ್ನ ನಾವೇನು ಮಂಗಳಾರತಿ ಕೊನೆಯಲ್ಲಿ ನಾವ್ ಹೇಳ್ತೀವೋ, ಸೊ ಆ ಎಲ್ಲ ಅಪರಾಧಗಳಿಂದ ನಮ್ಗೆ ಹೇಗಪ್ಪ ನಮ್ಗೆ ಏನು ಹೊರಗಡೆ ಬರೋದು ಅಂತಂತಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಪಂಚತತ್ವ ಮಂತ್ರವನ್ನ ನಾವು ಮೊದ್ಲು ಹೇಳಿದ್ರೆ ಏನಾಗುತ್ತೆ. ಸೊ ಚೈತನ್ಯ ಮಹಾಪ್ರಭುಗಳದು ತುಂಬಾ ಉದಾರ ಅವತಾರ. ಅದಕ್ಕೋಸ್ಕರ ಇವ್ರನ್ನ ನಾವು ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರಲ್ಲಿ ಏನಾದ್ರೂ ತಪ್ಪುಗಳು ಸಂಭವಿಸಿದಾಗ ಅದ್ ಯಾವುದೇ ಅಪರಾಧಗಳು ಸಹ ಅದು ನಮ್ಗೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೇನೆ ನಮ್ಗೆ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಮ್ಗೆ ತುಂಬಾ ಜೋಶ್ ಇರುತ್ತೆ ಅಲ್ವಾ. ಯಾಕಂದ್ರೆ ನಮ್ಗೆ ಏನ್ ಬೇಕೋ ಅದು ನಮ್ಗೆ ಸಿಕ್ಬಿಡುತ್ತೆ ಅಲ್ವಾ. ನಾವ್ ಇಷ್ಟ ದಿವಸ ನಮ್ಗೆ ಇದನ್ನೇ ನಾವು ಹುಡುಕ್ತಾ ಇರ್ತೀವಿ, ಅದ್ರ ನಮ್ಗೆ ಗೊತ್ತಾಗ್ತಲ್ಲ, ನಮ್ಗೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ ತಕ್ಷಣ ನಮ್ಗೆ ನಾವ್ ಇದನ್ನೇ ಹುಡುಕ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ನಾವೇನ್ ಅನ್ಕೋತೀವಿ, ನಮ್ಮ ಆ ಒಂದು ಹುಡುಕಾಟ ಇಲ್ಲಿಗೆ ಕೊನೆಗೊಳ್ತು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ಅದನ್ನು ಮಾಡೋಣಂತೆ, ಇದನ್ನು ಮಾಡೋಣ, ಎಲ್ಲಾ ಮಾಡೋಣಂತೆ, ಮತ್ತೆ DT ವರ್ಷಿಪ್ ಮಾಡ್ಬಿಡೋಣಂತೆ, ನಾವು ಹೋಗಿ ಏನು ವಿಗ್ರಹಗಳನ್ನ ತಂದಿಟ್ಕೊಂಡ್ಬಿಡೋಣಂತೆ, ಮನೆಯಲ್ಲಿ ಆರಾಧನೆ ಮಾಡ್ಬಿಡೋಣಂತೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ, ಅವರ ಒಂದು ಏನು ಅನುಮತಿಯನ್ನೋ ಅಥವಾ ಅವರ ಒಂದು ಸಲಹೆಯನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲ ಬೇಡ, ನೀವು ತಗೋಬೇಡಿ, ನೀವು ಕೃಷ್ಣರಾದರ ವಿಗ್ರಹಗಳನ್ನ ಅವರ ಒಂದು ಆರಾಧನೆ ಮಾಡುವಂತಹ ಒಂದು ಹಂತಕ್ಕೆ ನೀವು ಬಂದಿಲ್ಲ. ನೀವು ಚೈತನ್ಯ ಅಂದ್ರೆ ಗೌರನಿತಾಯನ್ನ ವಿಗ್ರಹವನ್ನ ನೀವು ಇಟ್ಕೊಳ್ಳಿ. ಯಾಕಂದ್ರೆ ಅವರು ತುಂಬಾ ಉದಾರ ಅವತಾರ ಅಲ್ವಾ, ಮಹಾವದನ್ಯಾಯ ಅಂತ ನಾವು ಹೇಳ್ತೀವಿ. ಅವರು ಅಷ್ಟು ಉದಾರ ಅವತಾರಗಳು. ನಾವು ಏನೇ ಒಂದು ತಪ್ಪನ್ನ ಮಾಡಿದ್ರು ಸಹ, ಅಪರಾಧ ಎಸಗಿದ್ರು ಸಹ ಅವರು ಪರಿಗಣಿಸೋದಿಲ್ಲ. ಅದಕ್ಕೆ ನೀವು ಇಟ್ಕೊಳ್ಳೇಬೇಕು, ವಿಗ್ರಹ ಆರಾಧನೆನ ನೀವು ಮಾಡ್ಬೇಕು ಅಂತಂದ್ರೆ ನೀವು ಗೌರನಿತಾಯ್ ಅಂದ್ರೆ ಗೌರಾಂಗ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳ ವಿಗ್ರಹಗಳನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಸಲಹೆ ಕೊಡ್ತಾರೆ. ಯಾಕಂದ್ರೆ ಅವರು ಯಾವುದೇ ಒಂದು ದೋಷಗಳನ್ನ ಅವರು ಪರಿಗಣಿಸೋದಿಲ್ಲ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ಶ್ರೀ ಚೈತನ್ಯ ಶಿಕ್ಷಾಷ್ಟಕದಲ್ಲಿ ಏನನ್ನ ಹೇಳ್ತಾರೆ, ಸೊ ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ಅಲ್ವಾ, ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಹ ಅಲ್ವಾ. ಯಾವುದೇ ಒಂದು ನೀತಿ ನಿಯಮಗಳನ್ನ ಇಟ್ಟಿಲ್ಲ ಆ ಭಗವಂತನ ಹೆಸರುಗಳಲ್ಲಿ. ಭಗವಂತ ಏನ್ ಮಾಡಿದ್ರೆ ತನ್ನೆಲ್ಲ ಶಕ್ತಿಯನ್ನ ಅವರ ಹೆಸರಲ್ಲಿ ಇಟ್ಟಿದ್ದಾರೆ. ಮತ್ತೆ ಅದನ್ನ ನಾವು ಜಪ ಮಾಡ್ಬೇಕು ಅಂತಂದಾಗ ಅದಕ್ಕೆ ಯಾವುದೇ ಒಂದು ನೀತಿ ನಿಯಮಗಳನ್ನ ಇಟ್ಕೊಂಡಿಲ್ಲ ಅಲ್ವಾ. ಆದ್ರೆ ಏನು ತುಂಬಾ ದುರ್ದೈವ ಅಂತಂದ್ರೆ ನಮ್ಗೆ ಯಾರಿಗೂ ಸಹ ಆ ಒಂದು ಹೆಸರುಗಳನ್ನ ತಗೊಳ್ಳೋದ್ರಲ್ಲಿ ನಮ್ಗೆ ರತಿ ಅನ್ನೋದೇ ಇಲ್ಲ ಅಲ್ವಾ, ನಮಗೆ ಆಕರ್ಷಣೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಗಾದ್ರೂ ಸರಿ ಹೆಂಗೋ ಒಂದ್ ಹೇಳ್ಬಿಡಿ, ನೀವು ರಾಮ ಯಾವ ರೀತಿಯಲ್ಲಾದ್ರೂ ನೀವು ಆ ರಾಮ ಅನ್ನೋ ಒಂದು ಪದವನ್ನ, ಕೃಷ್ಣ ಅನ್ನೋ ಒಂದು ಪದವನ್ನ ಕೇನ ಪ್ರಕಾರೇಣ, ಸೊ ನಿಮ್ಮ ಮನಸ್ಸನ್ನ ಕೃಷ್ಣನಲ್ಲಿ ನೀವು ನೆಲೆಸೋ ತರ ಮಾಡ್ಬಿಟ್ರೆ ಸಾಕು ಅನ್ನೋ ತರ ಅವರು ಇಚ್ಛೆ ಪಡ್ತಾ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಅಷ್ಟು ಉದಾರ ಅವತಾರ ಅವರು, ಯಾರನ್ನು ಅವರು ಭೇದ ಭಾವ ಅವರು ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಲಿಕ್ಕಿನ ಮುಂಚೆ ಈ ಪಂಚತತ್ವವನ್ನ ನಾವು ಸ್ಮರಣೆ ಮಾಡ್ಬೇಕಾಗತ್ತೆ. ಹೀಗೆ ಹರೇ ಕೃಷ್ಣ ಮಹಾಮಂತ್ರದ ಜಪದ ಪೂರ್ಣ ಲಾಭವನ್ನು ಪಡೆಯಬೇಕಾದ್ರೆ ಮೊದಲು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯಕ್ಕೆ ಹೋಗಬೇಕು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳ್ಬೇಕು ಅಲ್ವಾ. ಸೊ ಕೃಷ್ಣ ಅರ್ಜುನನಿಗೆ ಏನನ್ನ ಹೇಳ್ತಾರೆ, ಭಗವದ್ಗೀತೆಯನ್ನ ಪೂರ್ತಿ ಹೇಳಿದ್ಮೇಲೆ ಅವ್ರು ಕೊನೆಗೆ ಏನ್ ಹೇಳ್ತಾರೆ ಅರ್ಜುನನಿಗೆ, ಹರೇ ಕೃಷ್ಣ, ಯಥಾ ಇಚ್ಛಸಿ ತಥಾ ಕುರು. ಯಥಾ ಇಚ್ಛಸಿ ತಥಾ ಕುರು. ಇಲ್ಲ ಅರ್ಜುನ ಅಲ್ವಾ, ನಾನು ದೇವೋತ್ತಮ ಪರಮ ಪುರುಷ ಅಂತ ನಿನ್ಗೆ ಗೊತ್ತಾಗೋಯ್ತು, ಈಗ ವಿಶ್ವರೂಪ ಎಲ್ಲವನ್ನೂ ನೀನ್ ನೋಡಿದ್ಯಾ ಅಲ್ವಾ, ಈಗ ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಅವ್ರೇನಾದ್ರು ತಾಕೀತ್ ಮಾಡ್ತಾರಾ ಅರ್ಜುನನಿಗೆ ಅಲ್ವಾ. ನಾನು ಹೇಳೋದೆಲ್ಲ ಹೇಳಾಯ್ತು ಅರ್ಜುನ ಅಲ್ವಾ, ಈಗ ನಿಮ್ಗೆ ಏನ್ ಇಚ್ಛೆ ಬರುತ್ತೋ ಅದನ್ನ ಮಾಡು ಅಂತ ಹೇಳ್ತಾರೆ. ಯಥಾ ಇಚ್ಛಸಿ ತಥಾ ಕುರು ಅಂತ. ಆಗ ಅರ್ಜುನ ಏನ್ ಹೇಳ್ತಾರೆ, ಕರಿಷ್ಯೆ ವಚನಂ ತವ ಅಂತ. ಕರಿಷ್ಯೆ ವಚನಂ ತವ, ನೀನ್ ಏನ್ ಹೇಳಿದ್ಯೋ ಅದನ್ನೇ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಅದನ್ನೇ ಆಶ್ರಯ ಪಡೆಯೋದು ಅಂದ್ರೆ ಅದೇನೇನೆ ಅಲ್ವಾ. ಭಗವಂತ ಹೇಳೋ ಮಾತುಗಳನ್ನ ಅವ್ರು ಕೇಳಿಸ್ಕೊತಾರೆ ಅರ್ಜುನ. ಅದಾದ್ಮೇಲೆ ಅವ್ರು ಹೇಳಿರೋ ಆದಿಯಲ್ಲೇ ನಡೀತಾರೆ ಅಲ್ವಾ. ಸೊ ಅದನ್ನೇನೆ ಆಶ್ರಯ ಮತ್ತೆ ದೀಕ್ಷಾ ಅಂದ್ರೆ ಅದೇನೇನೆ ಅಲ್ವಾ. ಅರ್ಜುನ ಅದನ್ನೇ ಮಾಡಿರೋದು. ಸೊ ಇಲ್ಲೂ ಸಹ ನಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ನಾವಿವಾಗ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.
ಸೊ ಇವಾಗ ಅದೇ ತರ ನಾವು ಈಗ ಹರೇ ಕೃಷ್ಣ ಮಹಾಮಂತ್ರ ಇದು ಕಲಿಯುಗದ ಯುಗ ಧರ್ಮ. ಇದರ ಪರಿಪೂರ್ಣ ಲಾಭ ನಮಗೆ ಸಿಗ್ಬೇಕಂತಂದ್ರೆ ಹೌದು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊತಾ ಇದೀವಿ, ಆದ್ರೆ ಅಪರಾಧ ಮಾಡ್ತಾ ಇದೀವಿ. ಅದಕ್ಕೆ ಏನನ್ನ ನಾವು ಅರ್ಥ ಮಾಡ್ಕೋಬಹುದು, ಕುಂಜರ ಶೌಚವತ್ ಅಲ್ವಾ? ಏನಂಗಂದ್ರೆ ಕುಂಜರ ಶೌಚವತ್ ಅಂದ್ರೆ ಹರೇ ಕೃಷ್ಣ ಮಾಡೋದನ್ನ ಸ್ನಾನ ಮಾಡ್ಬಿಟ್ಟು ಮತ್ತೆ ಮಣ್ಣನ್ನು ಹಾ, ಹೊರಲಾಡುತ್ತಲ್ಲ. ಅಲ್ವಾ? ಹಾ, ಹರಿ ಬೋಲ್ ಮಾತಾಜಿ ಅಲ್ವಾ? ಆನೆ ಏನ್ ಮಾಡುತ್ತೆ, ಶುಭ್ರವಾಗಿ ನೀರಲ್ಲಿ ಸ್ನಾನ ಮಾಡ್ಕೊಳುತ್ತೆ, ಚೆನ್ನಾಗಿ ಸಣ್ಣ ಸೊಂಡ್ಲಿನಿಂದ ಅದು ಸ್ಪ್ರಿಂಕಲ್ ಮಾಡ್ಕೊಳುತ್ತೆ ಅಲ್ವಾ, ಶವರ್ ಬಾತ್ ತಗೊಳುತ್ತೆ. ಆಮೇಲೆ ಏನ್ ಮಾಡುತ್ತೆ, ಅದು ದಡಕ್ ಬರುತ್ತೆ, ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ, ಅಲ್ಲಿರೋ ಒಂದು ಮಣ್ಣನ್ನ ತಗೊಂಡೋದು ತನ್ನ ಸೊಂಡ್ಲಿನಿಂದ ತನ್ನ ಮೈ ಮೇಲೆಲ್ಲ ಅದು ಚಿಮ್ಕಿಸ್ಕೊಳುತ್ತೆ ಅಲ್ವಾ? ಇದಕ್ಕೋಸ್ಕರ ಅದು ಯಾಕೆ ಸ್ನಾನ ಮಾಡ್ಬೇಕಾಗಿತ್ತು ಅಷ್ಟು ಕಷ್ಟಪಟ್ಟು ಅಲ್ವಾ? ಇವಾಗ ನಮ್ಮ ಸ್ಥಿತಿನೂ ಅದೇ ಆಗ್ಬಿಡುತ್ತೆ. ಹೌದು, ಹರೇ ಕೃಷ್ಣ ಮಹಾಮಂತ್ರಕ್ಕೆ ಶಕ್ತಿ ಇದೆ ಅಲ್ವಾ? ಆದ್ರೆ ಮತ್ತೇನಾಗ್ತಿದೆ, ನಮ್ಮ ದೋಷದಿಂದ ಅದರ ಪರಿಣಾಮ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ತುಂಬಾ ಸಮಯ ಬೇಕಾಗುತ್ತೆ ನಮ್ಗೆ ಅದರ ಪರಿಣಾಮ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ. ಅದಕ್ಕೆ ನಾವು ಅದರ ಪರಿಪೂರ್ಣ ಲಾಭವನ್ನ ನಾವು ಪಡ್ಕೋಬೇಕಂತಂದ್ರೆ ಮೊದಲು ನಾವು ಪಂಚತತ್ವವನ್ನ ಮಂತ್ರವನ್ನ ಹೇಳ್ಕೋಬೇಕು. ಆಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ಏನಾದ್ರು ದೋಷಗಳಿದ್ರೆ ಅದರ ಪರಿಣಾಮ ನಮ್ಗೆ ತಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ದುರ್ಲಾಭ ಪಡೆದು ಅನೇಕ ನಿರ್ಲಜ್ಜ ಭಕ್ತರು ತಮ್ಮದೇ ಆದ ಮಹಾಮಂತ್ರವನ್ನ ತಯಾರಿಸುತ್ತಾರೆ. ನೋಡಿ ಏನಾಗ್ತಾ ಇದೆ, ನಾವು ಒಂದ್ ಸ್ವಲ್ಪ ಲೀನಿಯಂಟ್ ಆದ್ರೆ ಏನಾಗುತ್ತೆ, ಯಾವಾಗ್ಲೂ ಸಹ ಅದನ್ನ ಮಿಸ್ಯೂಸ್ ಮಾಡ್ಕೊಂಡವರೇ ಜಾಸ್ತಿ ಅಲ್ವಾ? ಇವಾಗ ಚೈತನ್ಯ ಮಹಾಪ್ರಭುಗಳು ಯಾರ ತಪ್ಪನ್ನು ಪರಿಗಣಿಸೋದಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾ ಇದಾರೆ, ಭಕ್ತರೆಲ್ಲರೂ ಸಹ ಅದನ್ನ ಅವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ಮಿಸ್ಯೂಸ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅವ್ರದೇ ಒಂದು ಮಹಾ ಮಂತ್ರವನ್ನ ಅವರು ತಯಾರು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ 2 ಎಕ್ಸಾಂಪಲ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಪುರಾಣಗಳನ್ನ ತೆಗೆದು ನೋಡಿದ್ರು ಸಹ ಹರೇ ಕೃಷ್ಣ ಮಹಾಮಂತ್ರದ ಉಲ್ಲೇಖ ಇದೆ ಅಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ ಅಂತ ಹೇಳ್ತಾರೆ ಅಲ್ವಾ? ಈ 16 ಹರೇ ಕೃಷ್ಣ ಮಹಾಮಂತ್ರದಲ್ಲಿ 16 ಪದಗಳಿದೆ. ಈ 16 ಪದಗಳು ಕಲಿ ಕಲ್ಮಶ ನಾಶನಂ, ಈ ಕಲಿ ಯುಗದಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳನ್ನ ಅದು ನಾಶ ಮಾಡುತ್ತೆ ಅಲ್ವಾ? ನಾಥ ಪರತರೋಪಾಯ, ಇನ್ ಯಾವುದೇ ಒಂದು ಉಪಾಯ ಇಲ್ಲ. ನೀವೇನೇ ಕಷ್ಟಪಟ್ಟು ಹುಡುಕಿದ್ರು ಸಹ ಇನ್ ಯಾವುದೇ ಒಂದು ಉಪಾಯ ಇಲ್ಲ. ಇದನ್ನ ನಾವ್ ಹೇಳ್ತಾ ಇಲ್ಲ, ಎಲ್ಲ ವೇದಗಳನ್ನ ಅದನ್ನ ನೀವು ಸೋಸಿದ್ರು ಸಹ ಈ ಸಿಗೋದೇ ಇದೊಂದೇ ಒಂದು ಮಂತ್ರ ಈ ಕಲಿಯುಗಕ್ಕೆ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಈ ಒಂದು ಮಂತ್ರದಲ್ಲಿ ಅದನ್ನ ಹೇಳ್ತಾರೆ ಅಲ್ವಾ? ಸೊ ಇದನ್ನ ಯಾವ್ದ್ರಲ್ಲಿ ಹೇಳ್ತಾರೆ ಮಾತಾಜಿ? ಇದು ಕಲಿ ಸಂತರಣ ಉಪನಿಷತ್ತಲ್ಲಿ ಇದನ್ನ ಹೇಳ್ತಾರೆ. ಕಲಿ ಸಂತರಣ ಉಪನಿಷತ್ತಲ್ಲಿ ಈ ಒಂದು ಮಂತ್ರ ಬರುತ್ತೆ. ಸೊ ಅದರಲ್ಲಿ ನಮಗೆ ಗೊತ್ತಾಗ್ತಿದೆ ಕಲಿಯುಗಕ್ಕಿರೋದು ಇದೊಂದೇ ಮಂತ್ರ, ನಾಥೋ ಪರತರೋಪಾಯ, ಇನ್ ಯಾವುದೇ ಒಂದು ಉಪಾಯ ಇಲ್ಲ ನಾವು ಈ ಒಂದು ಕಲ್ಮಶಗಳನ್ನೆಲ್ಲ ನಾವು ಹೋಗ್ಲಾಡಿಸ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ಲಿಕ್ಕಿನ ಮುಂಚೆ ಪಂಚತತ್ವವನ್ನ ಜಪಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಆದ್ರೆ ನಿರ್ಲಜ್ಜರಾದ ಬುದ್ಧಿಹೀನ ಜನರು ಪೂರ್ಣ ಪ್ರಕ್ರಿಯೆಯಲ್ಲಿ ಗೊಂದಲ ಮಾಡಿಕೊಂಡಿದ್ದಾರೆ. ಅವರು ಕೂಡ ಭಕ್ತರೇ ಆದುದರಿಂದ ತಮ್ಮ ಭಾವನೆಗಳನ್ನು ಅವರು ಈ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಿಶುದ್ಧ ಭಕ್ತರು ನಿಗದಿಪಡಿಸಿದ ವಿಧಾನದ ಪ್ರಕಾರ ಮೊದಲು ಪೂರ್ಣ ಪಂಚತತ್ವ ಮಂತ್ರವನ್ನು ಜಪಿಸಿ ಅನಂತರ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಂತ್ರವನ್ನ ಜಪಿಸಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಅಲ್ವಾ? ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 3ನೇ ಅಧ್ಯಾಯದಲ್ಲೇ ನಮ್ಗೆ ಹೇಳ್ಕೊಡ್ತಾರೆ ಹೇಗೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 3ನೇ ಅಧ್ಯಾಯದಲ್ಲೇ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತಾರೆ ಅಲ್ವಾ? ಮೊದಲು ಪಂಚತತ್ವವನ್ನ ಹೇಳಿ ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅಂತ. ಪಂಚತತ್ವವನ್ನ ಹೇಳ್ಬೇಕಂದ್ರೆ ನಾವು ಆ ಜಪಮಣಿಯಲ್ಲಿ ನಾವು ಯಾವ ಮಣಿ ಮೇಲೆ ನಾವು ಕೈಯನ್ನ ಇಟ್ಕೊಂಡು ನಾವು ಹೇಳ್ಬೇಕು? ಗುರುಮಣಿ. ಗುರುಮಣಿ. ಅದಕ್ಕೆ ಬೇರೆ ಹೆಸರುಗಳೇನಿದೆ? ಕೃಷ್ಣಮಣಿ, ಕೃಷ್ಣಮಣಿ ಮತ್ತೆ ಮೇರುಮಣಿ ಅಲ್ವಾ? ಎಷ್ಟೊಂದು ಹೆಸರುಗಳಿಂದ ಅದನ್ನ ಹೇಳ್ತಾರೆ ಅಲ್ವಾ? ಆ ಒಂದು ಮಣಿಯ ಮೇಲೆ ನಾವು ಕೈಯನ್ನ ಇಟ್ಕೊಂಡು ಪಂಚತತ್ವ ಮಂತ್ರವನ್ನ ಹೇಳ್ಬಿಟ್ಟು ಅದಾದ್ಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ 108 ಬಾರಿ ಹೇಳ್ಬೇಕು ಅಲ್ವಾ? ಮತ್ತೆ ನಾವ್ 2ನೇ ರೌಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೆ ಪಂಚತತ್ವ ಹೇಳೋದು ಅಲ್ವಾ? ನಾವು ಮಾಲೆಯನ್ನ ನಾವು ಉಲ್ಟಾ ತಿರುಗಿಸ್ಕೊಂಡು ನಾವು ಮತ್ತೆ ಮೇರುಮಣಿ ಮೇಲೆ ನಾವು ಪಂಚತತ್ವವನ್ನ ಹೇಳ್ಕೊಂಡು ಮತ್ತೆ ನಾವು ಏನು ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನಾವು ಮತ್ತೆ ಆ ಮೇರುಮಣಿ ಹತ್ರ ನಾವು ಬರ್ಬೇಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಇವಾಗ ಯಾವ ತರ ಅರ್ಥ ಆಗುತ್ತೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಲಿಕ್ಕಿನ ಮುಂಚೆನೂ ನಾವು ಪಂಚತತ್ವವನ್ನ ಹೇಳ್ತೀವಿ, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ದಾದ್ಮೇಲೆ ಕೊನೆಯಲ್ಲೂ ಸಹ ನಾವಿಲ್ಲಿ ಪಂಚತತ್ವ ಮಂತ್ರವನ್ನ ನಾವು ಹೇಳ್ದಂಗ ಆಗತ್ತೆ ಅಲ್ವಾ? ಸೊ ಈ ವಿಧಾನವನ್ನ ನಾವು ಇವಾಗ ಅನುಸರಿಸ್ತಾ ಇದ್ದೀವಿ. ಶ್ಲೋಕ ಇದು ಮಾತಾಜಿ 6 ಗಂಟೆ ಆಯ್ತಲ್ಲ ಮಾತಾಜಿ, ನಾಳೆ ಮಾಡದ ಇದು ದೊಡ್ಡ ಮಾತಾಜಿ ಹರೇ ಕೃಷ್ಣ. ನಾಳೆ ಶನಿವಾರ ಅಲ್ಲ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು ಬರುತ್ತೆ. ಸೊ ಇದು ಶ್ಲೋಕ 5ರಲ್ಲೂ ಸಹ ಈ ಪಂಚತತ್ವ ಅವರೆಲ್ಲ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಮತ್ತೆ ಈ 6ನೇ ಶ್ಲೋಕ ತುಂಬಾ ಮುಖ್ಯ ಶ್ಲೋಕ, ಇದನ್ನ ನಾವು ಬಾಯ್ ಹೆಡ್ ಮಾಡುವಂತ ಶ್ಲೋಕ. ಈ ಒಂದು
ಪಂಚತತ್ವ ಅಧ್ಯಾಯದಲ್ಲಿ ನಾವು ಈ ಒಂದು ಶ್ಲೋಕ ಹೇಳ್ಬೇಕು. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಈ 5 ಜನರು ಯಾರು ಅಂತ ಹೇಳ್ಬಿಟ್ಟು, ಪಂಚತತ್ವದಲ್ಲಿ ಇರೋರು ಯಾರು 5 ಜನ ಅಂತ ಹೇಳ್ಬಿಟ್ಟು ನಮ್ಗೆ ಈ 6ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಎಲ್ಲರೂ ಇದನ್ನ ಬೈ ಹ್ಯಾಟ್ ಮಾಡಿ. ಸೊ ಡೈಲಿ ಹೇಳ್ಕೊಂಡ್ರೆ ನಿಮ್ಗೆ ಇದು ಬೈ ಹ್ಯಾಟ್ ಆಗೋಗ್ಬಿಡುತ್ತೆ. ಹರೇ ಕೃಷ್ಣ ಮಾತಾಜಿ. तो श्री चैतन्य चरितामृत ग्रंथ की जय ಜೈ 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 कविराज गोस्वामी की जय जय। ಜೈ पंचतत्व की ಜೈ जय ಜೈ ಜೈ श्रील जगद्गुरु श्रील प्रभुपाद की ಧನ್ಯವಾದಗಳು ಮಾತಾಜಿ जय ನಿಮ್ಗೆ. ಧನ್ಯವಾದಗಳು ಮಾತಾಜಿ, ದೊಡ್ಡ पावनेभ्यो वैष्णवेभ्यो नमो नमः. हरे कृष्ण ಧನ್ಯವಾದಗಳು कृष्ण हरे 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 राम ಮಾತಾಜಿ. हरे राम 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 हरे हरे. हरे कृष्ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಮಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಸ್ಕ್ರೀನ್ ಶೇರ್ ಮಾಡಿರೋದಕ್ಕೂ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹೌದಾ? ಒಂದೇ ಒಂದು ಪ್ರಶ್ನೆ, ಯಾವ್ದು ಜ್ಞಾಪಕ ಇಟ್ಕೋಬೇಕು? ಗೌರತತ್ವ ಅಂದ್ರೆ ಏನು? ಆ 3 ಪದಗಳು ಯಾವ್ದು? ನಾವ್ ಈ ಗೌರತತ್ವವನ್ನ 3 ಪದದಲ್ಲಿ ನಮ್ಗೆ ವರ್ಣಿಸಿ ಅಂತಂದ್ರೆ ಹೇಳಿ ಅಂದ್ರೆ ನಾವ್ ಏನನ್ನ ಹೇಳ್ಬೇಕು? ರುಚಿ, ನಾಮೇ ರುಚಿ, ಹಾ. ನಾಮೇ ರುಚಿ, ವೈಷ್ಣವ ಸೇವಾ. ಜೀವದ ಅಲ್ವಾ? ನಮ್ಗೆ ಇವಾಗ ಇದಕ್ಕಿಂತ ಮುಂಚೆ ನಮ್ಗೆ ಏನನ್ನ ಹೇಳಿದ್ರು? ಸೇವೆ ಬಗ್ಗೆ ನಮ್ಗೆ ಹೇಳಿದ್ರು ಅಲ್ವಾ? ದಾಸಾನು ದಾಸ ಅಲ್ವಾ? ಚೈತನ್ಯರ ದಾಸ ಮೋಯಿ ಚೈತನ್ಯರ ದಾಸ, ಅದ್ರಲ್ಲೂ ಸಹ ತಾಂದ್ರ ದಾಸೇರ ದಾಸ ಅಂತ ಹೇಳ್ತಾ ಇದಾರೆ. ದಾಸರ ದಾಸ ನಾನು ಅಂತ ಹೇಳ್ತಾ ಇದಾರೆ ಅಲ್ವಾ? ಆ ದಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಇವಾಗ ಎರಡನೇದು ಏನ್ ತಿಳ್ಕೊಂತಾ ಇದೀವಿ ನಾವು? ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಸೊ ನಾಮೇ ರುಚಿ ಬರ್ಬೇಕು ಅಲ್ವಾ? ಈ ನಾಮದಲ್ಲಿ ಇದು ತುಂಬಾ ಸವಿಯಾಗಿದೆ, ಆದ್ರೆ ನಮ್ಗದ್ರ ರುಚಿ ಸಿಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ ನಾವು ತಿಳ್ಕೊಂಡಿದೀವಿ. ನಮ್ಗೆ ಈ ನಾಮದ ರುಚಿ ನಮ್ಗೆ ಸಿಗ್ತಾ ಇಲ್ಲ ಅಲ್ವಾ? ತುಂಬಾ ಸ್ವೀಟ್ ಅಲ್ವಾ? ಇವಾಗ ಸಕ್ಕರೆ ತುಂಬಾ ಸಿಹಿಯಾಗಿದೆ, ನಾನ್ ತಿಂದ್ರು ಸಹ ನನಗೆ ಅದು ಸ್ವೀಟ್ನೆಸ್ ಗೊತ್ತಾಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಅದರ ಸವಿ ಗೊತ್ತಾಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಆ ಸಕ್ಕರೆ ತೊಂದ್ರೆನಾ ಅಥವಾ ಯಾವ ತೊಂದ್ರೆ ಇರುತ್ತೆ? ನಮಗೆ ಭವರೋಗ ಇದೆ ಮಾತಾಜಿ. ನಮ್ಮ ಭವರೋಗ ಇದೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಏನಾಗುತ್ತೆ? ನಮ್ಮ ರೋಗ ಭವರೋಗ ಕಡಿಮೆ ಆದಂಗೆಲ್ಲ ಮಾತಾಜಿ, ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ನಾವ್ ಒಂದ್ ಕ್ವಶನ್ ಕೇಳ್ಬೋದಾ ಮಾತಾಜಿ? ಇವಾಗ ಕೃಷ್ಣಂದು ಅವತಾರಗಳೆಲ್ಲರೂ ಸಾಮಾನ್ಯ ಗೊತ್ತೇ ಇರುತ್ತೆ, ಆದ್ರೆ ಚೈತನ್ಯ ಮಹಾಪ್ರಭುಗಳ ಅವತಾರ ಎಲ್ಲೂ ಗೊತ್ತಿಲ್ಲ. ಆದ್ರೆ ಎಲ್ಲಾರು ಇವಾಗ ಕೃಷ್ಣ ಜಪ ಮಾಡಕ್ ಮುಂಚೆ ಗೊತ್ತಿರುತ್ತೆ, ಮಂತ್ರ ಹೇಳ್ಕೊಂತಾರೆ. ಆದ್ರೆ ನಾವು ಇಸ್ಕಾನ್ ಜಾಯ್ನ್ ಆದ್ರೇನೆ ಅದು ಚೈತನ್ಯ ಪ್ರಭುಗಳಂತ ಇದ್ದಾರೆ, ಅದೊಂದು ಕೃಷ್ಣ ಅದು ಒಂದು ಅಂಶ ಎತ್ತಿದ್ದಾರೆ, ಅದೆಲ್ಲ ಗೊತ್ತಾಗುತ್ತೆ. ಅದಕ್ ಮುಂಚೆ ಯಾರು ಚೈತನ್ಯ ಮಹಾಪ್ರಭುಗಳು ಅಂತ ಒಂದು ಅವತಾರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಮಾತಾಜಿ. ಅದಕ್ಕೆ ಇದನ್ನ ಗೌಪ್ಯ ಅವತಾರ ಅಂತ ಹೇಳ್ತಾರೆ ಮಾತಾಜಿ. ತುಂಬಾ ಗೌಪ್ಯ ಅವತಾರ, ಓನ್ಲಿ ಬರೇ ತುಂಬಾ ಆಪ್ತ ವಲಯದಲ್ಲಿ ಇರೋರ್ಗೆ ಮಾತ್ರನೇ ಗೊತ್ತಿರೋದು, ಇನ್ ಯಾರಿಗೂ ಗೊತ್ತಿಲ್ಲ. ಓಕೆ ಮಾತಾಜಿ. ಇಲ್ಲಿಗೆ ಬರೋ ತನಕ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಒಂದು ಗುರುಗಳು ಅನ್ಕೊಂತೀವಿ, ಯಾಕಂದ್ರೆ ಅವ್ರು ಬಂದಿದ್ದೆ ಭಕ್ತನ ರೂಪದಲ್ಲಿ ಅಲ್ವಾ? ಭಕ್ತನ ರೂಪದಲ್ಲಿ ಬಂದಾಗ ಅವ್ರು ಭಕ್ತನಾಗಿ ಅವ್ರು ನಡ್ಕೋಬೇಕೇ ಹೊರತು ಅವರು ಪ್ರಭುವಾಗಿ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ, ದೇವ್ರ ತರ ನಡ್ಕೊಳ್ಲಿಕ್ಕೆ ಆಗೋಲ್ಲ ಅಲ್ವಾ? ಆದ್ರೂ ಕೂಡ ಮಾತಾಜಿ, ಮಾತ್ರ ಗೊತ್ತಿದೆ. ಆದ್ರೂ ಕೂಡ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸುಮಾರು ಜನ ಗೊತ್ತಿದೆ ಮಾತಾಜಿ. ಯಾರು ಸ್ವಲ್ಪ ಕೃಷ್ಣನ ಅವತಾರ ಅಂತ ಗೊತ್ತಿರಲ್ಲ ಹಾ ಹಾ ಮಾತಾಜಿ. ಹಾ ಯಾರಿಗೂ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿರುತ್ತೆ, ಬಟ್ ಅವರು ಕೃಷ್ಣನ ಅವತಾರ ಅಂತ ಗೊತ್ತಿರಲ್ಲ ಮಾತಾಜಿ. ಹೆಂಗ್ ಗೊತ್ತಾ, ನಂಗೊಬ್ರು ಕ್ವಶನ್ ಕೇಳಿದ್ರು. ಅದು ಇವಾಗ ಇಲ್ಲಿ ರಾಜಾಜಿನಗರ ಇಸ್ಕಾನ್ ಅಲ್ಲಿ ಚೈತನ್ಯ ಪ್ರಭುಗಳದ್ದು ಮತ್ತೆ ನಿತ್ಯಾನಂದದ್ದು ಒಂದ್ ವಿಗ್ರಹ ಇಟ್ಟಿದಾರಲ್ವಾ, ಅಂದ್ರೆ ಕೃಷ್ಣನಷ್ಟೇ ಇಟ್ಟಿದ್ದಾರೆ. ಅವ್ರ ಅಲ್ಲಿ ಡ್ಯೂಟ್. ಆದ್ರೆ ನಂಗೆ ಯಾಕೆ ಅವ್ರು ಮುಂಚೆ ಎಲ್ಲ ಇಸ್ಕಾನ್ ಅವ್ರೆ, ಇವಾಗ ಹೇಳ್ತಾರ ಅವರು ನಂಗೆ ಯಾಕೆ ಇಸ್ಕಾನ್ ಬಿಟ್ಬಿಟ್ಟು ಇವಾಗ ನಂಗೆ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಅವರು ನಾರ್ಮಲ್ ಜನಗಳ ತರ ಇರೋರ್ನ ಪೂಜೆ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಚೈತನ್ಯ ಮಹಾಪ್ರಭು ಬಗ್ಗೆ ಗೊತ್ತೇ ಇಲ್ಲ ಅಂತ ಆಯ್ತಲ್ವಾ? ಮಾತಾಜಿ, ಅವ್ರು ಸುಮ್ನೆ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟು ಸತಿ ಹೋದ್ರು ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಗೆ ಪ್ರಭುಪಾದ್ರು ಏನ್ ಹೇಳ್ತಾರೆ, ದೇವಸ್ಥಾನಕ್ಕೆ ಅಂತ ಹೋದಾಗ 5 ವಿಷಯಗಳನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಅವರು ದೇವ್ರೆ, ಅವರು ಅವತಾರ ಎತ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತಾ, ಅದಕ್ಕೆ ನೀವ್ ಹಿಂಗ್ ಅನ್ಕೊಂತಾ ಇದ್ದೀರಾ ಅಂತ ನಾ ಹೇಳ್ದೆ. ಅವ್ರಿಲ್ಲ, ನಂಗ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಆದ್ರೆ ಅವರು ನಮ್ಮಂಗೆ ನಾರ್ಮಲ್ ಪೀಪಲ್ಸ್ ಏನೆ ಅಂತ ನಂಗೆ ವಾದ ಮಾಡ್ತಾ ಇದ್ರು. ಸರಿ ಬಿಡಿ ಅಂತ ನಾನ್ ಸುಮ್ನೆ ಆಗ್ಬಿಟ್ಟೆ. ಮಾತಾಜಿ, ಅದಕ್ಕೆ ನಾವ್ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನೋಡಿ, ನಾವ್ ಇವಾಗ ಇಷ್ಟು ವರ್ಷ ನಾವು ದೇವಸ್ಥಾನಕ್ಕೆ ಹೋದಾಗ ನಾವ್ ಯಾವ್ದೇ ಒಂದು ಜ್ಞಾನ ಪಡ್ಕೊಂಡ್ ಬರ್ಲಿಲ್ಲ. ಅದಕ್ಕೆ ಪ್ರಭುಪಾದ್ರೂ ಅದನ್ನೇ ಹೇಳುದು, ಇವಾಗ ಇದು ಜ್ಞಾನ ಪಡ್ಕೊಳೋಂತಹ ದೇಗುಲ ಆಗ್ಬೇಕೇ ಹೊರತು ಸುಮ್ನೆ ನಾವು ಹೋಗಿ ಏನೋ ಒಂದು ನಮ್ದು ಏನು ಆಚರಣೆ ಅಂತ ನಾವೇನ್ ಹೇಳ್ತೀವಿ, ಬರೀ ನಮಸ್ಕಾರ ಮಾಡೋದು, ಕುತ್ಕೊಳೋದು, ಕಾಯಿ ಹಣ್ಣು ಹೊಡಿಸ್ಕೊಳೋದು, ಮಂಗಳಾರತಿ ತಗೊಳೋದು, ಅದಲ್ಲ. ಅದಷ್ಟೇ ಅಲ್ಲ ದೇವಸ್ಥಾನ ಅಂತಂದ್ರೆ. ದೇವಸ್ಥಾನದ ನಿಜವಾದ ಒಂದು ಉಪಯೋಗ ಏನು ಅಂತಂದ್ರೆ ನಮ್ಮ ಭವರೋಗವನ್ನ ಹೋಗ್ಲಾಡಿಸ್ಕೋಬೇಕು, ಅದು ಅಂತಹ ಒಂದು ಜಾಗ ಆಗ್ಬೇಕು. ಇವಾಗ ನಾವು ಕಾಯಿಲೆ ಬಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ? ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ವಾ? ಅದೇ ತರ ನಮ್ಗೆ ಇವಾಗ ಭವರೋಗ ಬಂದಿದೆ,
ಅಲ್ವಾ? ಅದಕ್ಕೆ ಎಲ್ಲಿ ಹೋಗ್ಬೇಕು ಟ್ರೀಟ್ಮೆಂಟ್ಗೆ? ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೆ ಅಲ್ಲಿ ನಮ್ಗೆ ಪರಿಪೂರ್ಣವಾದಂತಹ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿರುವಂತಹ ಡಾಕ್ಟರ್ಸ್ ಇಲ್ಲ ಅಲ್ಲಿ, ಅಲ್ವಾ? ಆಧ್ಯಾತ್ಮಿಕ ಗುರುಗಳಿಲ್ಲ. ಎಲ್ಲರನ್ನೂ ಸಹ ತಮ್ಮ ಹೊಟ್ಟೆಪಾಡಿಗೋಸ್ಕರ ಅವರು ಅಲ್ಲಿ ಅವರೊಂದು ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಪೂಜಾರಿ ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಅಲ್ವಾ? ಅದಕ್ಕೆ ಪ್ರಭುಪಾದರು ಅವ್ರು ಏನ್ ಸ್ಥಾಪಿಸಿದರೆ ದೇವಾಲಯ, ಅಲ್ಲಿ ಮಾತ್ರ ನಮ್ಗೆ ಎಲ್ಲವೂ ಸಿಗ್ತಾ ಇರೋದು. ಅಲ್ಲಿ ನಮ್ಗೆ ಭಗವಂತನ ದರ್ಶನ ಸಿಗ್ತಾ ಇದೆ, ಭಕ್ತರ ಸಂಘ ಸಿಗ್ತಿದೆ, ಭಗವತ್ ಶ್ರವಣ ಸಿಗ್ತಾ ಇದೆ, ನಮ್ಗೆ ಮತ್ತೆ ಕೀರ್ತನ ಸಿಗ್ತಾ ಇದೆ, ಪ್ರಸಾದ ಸಿಗ್ತಾ ಇದೆ, ಎಲ್ಲವೂ ಸಹ ಪರಿಪೂರ್ಣವಾಗಿ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ಆ ಭಗವತ್ ಶ್ರವಣ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ಜ್ಞಾನ ಗೊತ್ತಾಗೋದಿಲ್ಲ ಮಾತಾಜಿ. ನಮ್ಗೆ ಇವಾಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಎಲ್ಲೂ ನಿಮ್ಗೆ ಭಗವದ್ ಜ್ಞಾನ ಸಿಗೋದಿಲ್ಲ. ನಿಮ್ಗೆ ಇಸ್ಕಾನ್ಗೆ ಹೋದ್ರೆ ಮಾತ್ರ ನಿಮ್ಗೆ ಸಿಗೋದು. ನೀವು ಹೋಗಲ್ಲಿ ಕುತ್ಕೋಬೇಕು. ಸುಮ್ನೆ ನಾನು ಒಂದ್ ರೌಂಡ್ ಹಾಕೊಂಡು ನಾನು ಬಂದೆ ಅಂತಂದ್ರೆ ಆಗೋದಿಲ್ಲ. ಅಲ್ಲಿ ಹೋಗಿ ಸಂಪರ್ಕಿಸಿ ಏನಿದು ಅಂತೆಲ್ಲ ತಿಳ್ಕೊಂಡ್ರೆ, ವಿಚಾರಿಸಿದ್ರೆ ಅಷ್ಟೇ ನಿಮ್ಗೆ ಸಿಗುತ್ತೆ ಮಾತಾಜಿ. ಮೊದ್ಲೆಲ್ಲ ಅವ್ರು ಹೇಳ್ತಾ ಇದ್ರು ಅನ್ಸುತ್ತೆ ಮಾತಾಜಿ, ಬಟ್ ಎಲ್ಲ ಏನಾಯ್ತು ಅಂದ್ರೆ ಅವ್ರ ಮೇಲೆ ತಪ್ಪು ಇದು ಅಭಿಪ್ರಾಯ ಬರೆಸ್ಲಿಕ್ಕೆ ಶುರು ಮಾಡಿದ್ರೆ. ಯಾಕಂದ್ರೆ ಒಂದ್ಸಲ ಇಸ್ಕಾನ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಯಾರನ್ನು ಸಹ ಈ ಭೌತಿಕ ಪ್ರಪಂಚದ ಕಡೆಗೆ ಅಟ್ರಾಕ್ಷನ್ ಬರೋದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈ ಜನಗಳ ಹತ್ರ ಮಾತಾಡ್ಬಿಟ್ರೆ ಅವ್ರು ನಮ್ಗೆ ಸಂಮೋಹನಕ್ಕೆ ಒಳಗಾಗಿಸ್ಬಿಡ್ತಾರೆ. ಹಾ ಅವ್ರು ಮಾತಾಜಿ, ನಮ್ಮನ್ನ ನಂಗೆ ತುಂಬಾ ಒಂದು ಜನ ಹೇಳ್ತಾರೆ, ನೀನು ಅಪಪ್ರಚಾರ. ಅಲ್ಲಿ ನಿಂಗ್ ಇದ್ ಮಾಡ್ಬಿಡ್ತಾರ. ಅದನ್ನ ಹೇಳ್ದೆ, ಅಲ್ಲಿ ಏನು ಹೇಳಲ್ಲ ಯಾರು. ಏನ್ ನೀನು ಸನ್ಯಾಸಿ ಆಗಂತ ನಂಗೆ ಯಾವತ್ತೂ ಹೇಳಿಲ್ಲ ಯಾರುನು. ನಾವು ಭಕ್ತಿ ಮಾಡ್ತೀವಿ, ಮತ್ತೆ ಕೃಷ್ಣನ್ ಬಗ್ಗೆ ಮಾತಾಡ್ತೀವಿ, ಬುಕ್ಸ್ ಓದ್ತೀವಿ, ಅಷ್ಟ್ ಬಿಟ್ರೆ ಇನ್ನೇನು ನಂಗೆ ಯಾವತ್ತೂ ಹೇಳಿಲ್ಲ ಅಂತ ನಾನು ಅದೇ ವಾದ ಮಾಡ್ತೀನಿ ಮಾತಾಜಿ. ಮಾತಾಜಿ ಸೊ ಅದು ಅವ್ರಿಗೂನು ಬರ್ಬೇಕು ಮಾತಾಜಿ. ಭಗವಂತನ ಅನುಗ್ರಹ ಆದ್ರೆ ಆಗುತ್ತೆ. ಕಾಯ್ಬೇಕಾಗತ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಶಿಲ